This program is brought to you by Yamuna Asha City Premium Gated Community. Powered by Amrit Noni, Arogyada Baravase, Nippon Paint, co-sponsored by Biruware Kudla, Sun Premium Refined Sunflower Oil, Santosh 2-Star Boiled Rice Bhadravati, Shashi Soap, Shashi Dalli Kodeya Matelli, Abaran Timeless Jewelry Bangalore, Aruna Masala, Taste and Trust since 1980, Bhargav Enterprises, The Raymond Shop, Love Mark, Beauty Soap, Calci Bright Toothpaste and Toothbrush, McCoy, a promise of happiness. Supportive partner, Dance Star Studio, Adyar, Mangalore. Dance Warriors. Dance Warriors. Dance Warriors. Okay, nikil tondu pranjana nikla mohida namma TV and show tondu pranjana maadregal. I mean to say ಮಾದಣ್ಣನಾಗ್ಲಿ ಅಕ್ಕನಾಗ್ಲಿ ಅಮ್ಮನಾಗ್ಲಿ ಆಂಟಿನಾಗ್ಲಿ ಅಂಕಲಾಗ್ಲಿ ಅಜ್ಜನಾಗ್ಲಿ ದೊಡ್ಡಮ್ಮನಾಗ್ಲಿ ಚಿಕ್ಕಮ್ಮನಾಗ್ಲಿ ಮಲ್ಲಾಗ್ಲಿ ಎಲ್ಲಿಯಾಗ್ಲಿ ಇಲ್ಲದಾಗ್ಲಿ ಬರಿದಿಲ್ಲದಾಗ್ಲಿ ಮಾತಾಡಲ್ಲ ನಮಸ್ಕಾರ ಇಲ್ಲ ನಾಯಿ ಪುಚ್ಚ ಮತ್ತು ಸಾಂಗ್ ಕುಣಿದಾಣ ಅವಲ ತೂಪ ಐ ನೋ ದ್ಯಾಟ್ ಸೊ ಹಾಕ್ಲಿಲ್ಲ ನಮಸ್ಕಾರಗಳು ಆ್ಯಂಡ್ ನಿಖಿಲ್ ತೋಂದು ಪರಂಚಿನ ಶೋ ದ್ಯಾಟ್ ಈಸ್ ನಮ್ಮ ಟಿ ವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ Dance Warriors Season 2 powered by Nippon Paints and Amrit Noni. So ತುಂಬ ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಭಾರ್ಗವ್ ಎಂಟರ್ಪ್ರೈಸಸ್, ದ ರೇಮಂಡ್ ಶಾಪ್, ಅದ್ಭುತವಾಗಿ ಕಾಣಬೇಕು ಅಂತಂದರೆ ಬಟ್ಟೆನೂ ಅಷ್ಟು ಚೆನ್ನಾಗಿ ನೀಟಾಗಿರಬೇಕು. ಸೊ ಹಾಗಾಗಿ ಅಲ್ಲಿಗೆ ಒಂದ್ಸಲ ಭೇಟಿ ಕೊಡಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಬಿರುವೇರ್ ಕುಡ್ಲಾ ಇವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. BA ಪ್ಲೈವುಡ್ ಇವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡ್ಯಾನ್ಸ್ ವಾರಿಯರ್ಸ್ ಶೋ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ತುಂಬ ಜನ ನನಗೆ ಫೋನ್ ಮಾಡೆಲ್ಲ ಹೇಳ್ತಾರೆ, ಮತ್ತೆ ಬಂದಿದೆ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಗ್ರೂಪ್ ಡ್ಯಾನ್ಸ್ ಅಂತಂದರೆ ಯಾವುದು ಕೂಡ ಅದು ನೋಡೋದಕ್ಕೇ ಖುಷಿ ಆಗುತ್ತೆ. ಆ್ಯಂಡ್ ಸೀಸನ್ 1ನಲ್ಲಿ ಓನ್ಲಿ ಕಾಲೇಜ್ ಟೀಮ್ಸ್ ಅಷ್ಟೇ ಬರ್ತಾ ಇತ್ತು. ಬಟ್ ಈ ಸೀಸನಲ್ಲಿ ಕಾಲೇಜ್ ಟೀಮ್ಗಳ ಜೊತೆ ಬೇರೆ ಹೊರಗಡೆಯ ಗ್ರೂಪ್ಗಳು ಕೂಡ ಬರೋವಂಥ ಒಂದು ಮುಕ್ತ ಅವಕಾಶ ಇರೋವಂಥದ್ದು. ಆ್ಯಂಡ್ ನಾನೆಷ್ಟೇ ಮಾತಾಡಿದ್ರು ಕೂಡ ನನಗೆ ಅನಿಸುತ್ತೆ ಇವ್ರು ಚೆನ್ನಾಗಿ ಮಾಡಿದ್ದಾರೆ, ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಇವ್ರಿಗೆ ಹೋಗಬೇಕು ಅವಾರ್ಡು ಅಂತ. ಬಟ್ ಅದು ಎಂಡಲ್ಲಿ ರಾಂಗ್ ಅಂತ ಗೊತ್ತಾಗೋದು ನಮ್ಮ ಜಡ್ಜಸ್ ಕೊಟ್ಟ ಕಮೆಂಟಿಂದ ಮಾತ್ರ. ನಾನು ಎಷ್ಟೋ ಸಲ ಇವ್ರು ಸೂಪರಾಗಿ ಮಾಡಿದ್ದಾರೆ ಅಂತ ಅನ್ಕೋತೀನಿ, ಬಟ್ ಜಡ್ಜಸ್ ಬೈತಾ ಇರ್ತಾರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ. ಮತ್ತು ನಾವು ಹೊಗಳೋದೇ ಸ್ವಲ್ಪ ಕಡಿಮೆ ಮಾಡ್ತೀವಿ, ನಮ್ಮಿಂದ ಆಗಲ್ಲ ಇದು ಅಂತ. ಸೊ ಹಾಗಾಗಿ ಜಡ್ಜ್ಮೆಂಟ್ ಕೊಡೋವಂತಹ ಸೀಟಲ್ಲಿ ಪರ್ಫೆಕ್ಟ್ ಜಡ್ಜಸ್ ಇದ್ದರೆ ಮಾತ್ರ ಆ ಒಂದು ಶೋಗೆ ಅಥವಾ ಆ ಒಂದು ಕಾಂಪಿಟೇಷನ್ಗೆ ಅರ್ಥ ಬರೋವಂಥದ್ದು. ಡೆಫಿನೆಟ್ಲಿ ಈ ಜಡ್ಜಸ್ ಪ್ಯಾನಲಲ್ಲಿರೋವಂತಹ 3 ಜಡ್ಜಸ್ಗಳ ಬಗ್ಗೆ ನಾನು ಹೇಳಿದ್ರೆ, ಅವರ ಹೆಸರು ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಅವ್ರು ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ. ಮೊದಲನೇದಾಗಿ ಕಿಶೋರ್ ಅಮನ್ ಶೆಟ್ಟಿ ಅವರು, ವೆಲ್ಕಮ್ ಟು ದ ಶೋ. ಅವ್ರು ಮಾಡಿರೋಂಥ ಸಾಧನೆ ನಮ್ಮೆಲ್ಲರಿಗೂ ತುಳುವರಿಗೆ ಡೆಫಿನೆಟ್ಲಿ ಹೆಮ್ಮೆಯ ವಿಚಾರ. DID ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕದಲ್ಲಿ ಅದೆಷ್ಟೋ ವೇದಿಕೆ, ನಮ್ಮ ದೇಶದಲ್ಲಿ ಅದೆಷ್ಟೋ ವೇದಿಕೆ, ದೇಶ ಬಿಟ್ಟು ವಿದೇಶದಲ್ಲೂ ಕೂಡ ಅದೆಷ್ಟೋ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಅವರ ಡ್ಯಾನ್ಸ್ ಶೋ ಅನ್ನು ಕೊಟ್ಟು ಅಥವಾ ಡ್ಯಾನ್ಸ್ ಕಲೆಯನ್ನು ತೋರಿಸಿದಂತಹ ವ್ಯಕ್ತಿ. ವೆಲ್ಕಮ್ ಟು ದ ಶೋ ಒನ್ಸ್ ಅಗೈನ್. ಆ್ಯಂಡ್ ಸೂರಜ್ ಸನಿಲ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಬಗ್ಗೆ ನಾನು ಪ್ರತಿ ಶೋನಲ್ಲಿ ಹೇಳ್ತಾ ಇರ್ತೀನಿ. ಅವರನ್ನು ನಾನು ತವರು ಮನೆಗೆ ಬರೋವಂತಹ ಜಡ್ಜ್ ಅಂತ ಯಾವತ್ತೂ ಕರಿತೀನಿ. ಯಾಕೆ ಅಂತಂದರೆ ನಾನಿಲ್ದೇನೂ ಶೋ ಆಗುತ್ತೆ, ಆದರೆ ಅವರಿಲ್ಲದೆ ಶೋ ಆಗೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ಆ್ಯಂಡ್ ವೆಲ್ಕಮ್ ಟು ದ ಶೋ ಸೂರಜ್ ಸನಿಲ್ ಅವರು. ಈಗ ನಾನು ಮರ್ಯಾದೆಪ್ಪರ್ನೇ ಆ್ಯಂಕರ್ ಅತ್ತೀನಿ ಮುಲ್ಪ ಅದು ನಾನು ಸ್ಟ್ರೇಟ್ ಆದವಲ್ಲ ಅನ್ನೋದು ಇದೆನಾ ಅವು ಕೇನ್ ನಕ್ಲೆಗಳು ಕನ್ಫ್ಯೂಸ್ ಅಪ್ಪನದು ಪುಗರ್ನ ಅದೇನ ಅಂದ್ರೆ ಅವೇ. ಬಟ್ ಎನಿವೇಸ್ ಈ ರುಪ್ಪು ಇತ್ತಿನ ಒಂದು ಎಂಕ್ಲಿಗೆ ಪಾಸಿಟಿವ್ ಎನರ್ಜಿ ಇತ್ತಿಲ್ಲಕ ಕೆಲವರ ನಮ್ಮ ಇಂಚ ಮಕ್ಕಳ ವಿಷಯ ಒಂದು ಪಣ್ಣು ಸೀರಿಯಸ್ ಇತ್ತು. ಎನಿವೇಸ್ ಥ್ಯಾಂಕ್ ಯು. ಆ್ಯಂಡ್ ಮಸ್ತ್ ಖುಷಿ ಆಪನು ಎಂಕ್ಲಿಗೆ ನಿಕ್ಲೇನ್ ಮಾತಾನು ಬಾಯಿ ಹಿಡಿದು ಪುಗೋರ್ನು. ಆ್ಯಂಡ್ ಅನ್ವಿತಾ ಸಾಗರ್ ಅಲ್ಲಿ ನಾನು ಮನಸ್ಸು ಹಿಡಿದು ಪುಗೋರ್ನು. ಯಾಕೆ ಆ ಇತ್ತಿನ ಒಂಜಿ ಪಾಸಿಟಿವ್ ವೈಬ್ ಅವು. ಸೊ ನನ್ನ ಎರಡನೆಲ್ಲ ವೈಫ್ ಆಯ್ತು ಜರಂಚದು ಪಾಸಿಟಿವ್ ವೈಬ್ ಆರ. ಅನ್ವಿತಾ ಸಾಗರ್ ಮೇರೆಗೆ ಆತ್ಮೀಯವಾದ ಸ್ವಾಗತ ಟು ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2. ಅರೆಗ ಅವನನ್ನು ಒಲ್ತು ಓಡೆ ಕನೆಕ್ಟ್ ಮಾಡ್ಕೊಂಡ. Actually, I really like the rhyming word. Can you please repeat it for me, Rupesh? Please. Seriously? Yeah. అయితే పన్పున్ పొన్నులెన్ పుగర్రబలి జాస్తి. అదే
ಯಾವಾಗಲೇ ಸುಳ್ಳು ಗೊತ್ತಿದ್ದಿಲ್ಲ ಖುಷಿ ಕೊಡಲ್ಲ ಪ್ಲೀಸ್ ಕೊಡಲ್ಲ. ಸುಳ್ಳ? ಹೌದಾ? ಇಲ್ಲ ನಿಮ್ಮನ್ನ ನೋಡಿ ಹೆಂಗ್ ಹೇಳಕ್ಕಾಗುತ್ತೆ, ಅವ್ರಿಗೆ ಬೇಜಾರಾಗದೆ ಇರಲಿ ಅಂತ. ಎನಿವೇಸ್ ಯಾರ್ದು ವೈಫ್ ಆಗದೆ ಇರೋದ್ರಿಂದ ಪಾಸಿಟಿವ್ ವೈಬ್ ಅಂದೆ. ಓಕೆ, ಅದು ಹಾಗೆ ಇರಲಿ. ಅಂಡ್ ಅಂದ್ರೆ ಪಾಸಿಟಿವ್ ವೈಬ್ ಹಾಗೆ ಇರಲಿ. ನೀವು ಯಾರ್ದಾದ್ರೂ ವೈಫ್ ಆಗ್ಲೇಬೇಕು. ವೈಫ್ ಆಗಲ್ಲ, ಡೋಂಟ್ ವರಿ. ಐ ವಾಂಟ್ ಟು ಕೀಪ್ ದಟ್ ಪಾಸಿಟಿವ್ ವೈಬ್ ಫಾರ್ ಎವರ್. ವಿಶ್ ಯು ಆಲ್ ದಿ ಬೆಸ್ಟ್. ಎಸ್, ನೋಡಿ ಅವರಿಬ್ಬರು ಮುಖದಲ್ಲಿ ನಗು ನೋಡಿ ಹೆಂಗ್ ಬರ್ತಾ ಇದೆ ಅಂತ. ಎನಿವೇಸ್ ತಂಡಗಳು ತಮ್ಮ ಪರ್ಫಾರ್ಮೆನ್ಸ್ ಅನ್ನ ಕೊಡೋದಕ್ಕೆ ರೆಡಿ ಆಗಿದೆ. ಅದ್ರ ಜೊತೆಗೆ ವಾರಿಯರ್ ಆಫ್ ದ ಡೇ ಅನ್ನೋಂಥ ಒಂದು ದೊಡ್ಡ ಅವಾರ್ಡ್ ಇದೆ. ಅದ್ರ ಜೊತೆಗೆ ಬಜರ್ ಓದ್ತಿದ್ರೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ರೌಂಡ್ಗೆ ಹೋಗುವಂಥ ಒಂದು ಅವಕಾಶನೂ ಇದೆ. ಅದು ಯಾರಿಗೆ ಸಿಗುತ್ತೆ ಅಂತ ಕಾದು ನೋಡಬೇಕು. ಸೊ ಮೊದಲನೆಯ ತಂಡವನ್ನು ವೆಲ್ಕಮ್ ಮಾಡುವಂತಹ ಸಮಯ ಫಾಲ್ಕನ್ ಡ್ಯಾನ್ಸ್ ಕ್ರೂ ಮ್ಯಾಂಗ್ಳೂರ್. ಜೋರಾಗಿರುವಂತಹ ಚಪ್ಪಾಳೆ ಕೊಡಿ ಆ್ಯಂಡ್ ಪ್ಲೀಸ್ ವೆಲ್ಕಮ್ ಡ್ಯಾನ್. 1975 ಮಾರ್ಚ್ 17 ಸೋಮವಾರದಂದು ನಕ್ಷತ್ರವೊಂದು ಹುಟ್ಟಿತು. ಪುನೀತ್ ರಾಜ್ಕುಮಾರ್. ಭಾನದಾರಿಯಲ್ಲಿ ಸೂರ್ಯ ಜಾರಿಯೋದ, ಚಂದ್ರ ಮೇಲೆ ಬಂದ, ಬೆಳಗುತ್ತಾರೆ ಅಂದ, ಚಂದ ಚಂದ, ರಾತ್ರಿಯಾಯ್ತು ಮಲಗು ನನ್ನ. ಬಾಲನಟನಾಗಿ ಅಪ್ಪನ ಎದುರಿಗೆ ನಟಿಸಿ ಸೈ ಎನಿಸಿಕೊಂಡ ಆಗಿನ ಮಾಸ್ಟರ್ ರೋಹಿತ್, ನಂತರದ ಮಾಸ್ಟರ್ ಪುನೀತ್. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳಿದೆಯಲ್ಲ, ಎಲ್ಲಿದ್ದಾನೋ ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಅಲ್ಲಿ? ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ. ಬೆಟ್ಟದ ಹೂ ಚಿತ್ರಕ್ಕೆ ಬಾಲ ಕಲಾವಿದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ. ಬಾಲನಟನಿಂದ ನಾಯಕ ನಟನ ಸ್ಥಾನಕ್ಕೆ ಬರಲು ಅಪ್ಪು ಕಲಿತ ಪಾಠಗಳು ಒಂದೆರಡಲ್ಲ. ಸಾಹಸ, ನೃತ್ಯ, ಇತರ ಅನೇಕ ಕಲೆಗಳನ್ನು ಕಲಿತರು. 2002 ನಾಯಕ ನಟರಾಗಿ ಕನ್ನಡ ಚಿತ್ರರಂಗಕ್ಕೆ ಮರುಪಾದಾರ್ಪಣೆ ಮಾಡಿದ ಚಿತ್ರ ಅಪ್ಪು. ಅನಂತರ ಅಪ್ಪು ಹಿಂತಿರುಗಿ ನೋಡಲೇ ಇಲ್ಲ. ಒಂದರ ಹಿಂದೆ ಒಂದು ಹಿಟ್ ಚಿತ್ರವನ್ನೇ ನೀಡಿದರು. ಹೊಸ ಗಾನ ಭಜನ, ಹಳೆ ಪ್ರೇಮ ಪುರಾಣ, ನೀನು ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಜಮಾನ, ನನ್ನ ಜೊತೆ ಜೋಪಾನ. ಹೊಸ ಗಾನ ಭಜನ, ಹಳೆ ಪ್ರೇಮ ಪುರಾಣ. ನಾಯ್ರೆ ನಾಯ್ರೆ ನಾಯ್ ನಾಯ್ರೆ ಬಾಬಾ, ನಾಯ್ರೆ 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 ಬಾಬಾ, ನಾನೇ ಇಲ್ಲಿ ದಿಲ್ದಾರುವಾದ, ನನ್ನ ಮಾತು ಮಿರ್ಚಿ ಮಸಾಲ, ಉಪ್ಪಿನಂತೆ ಗಟ್ಟಿ ಈ ನನ್ನ ಮನಸ್ಸು, ನನ್ನ ತಂದೆ ಬಂದ್ರೆ ಅವನಲ್ಲೇ ಉಳಿಸು, ಇಕ್ಕು ಇಕ್ಕು ಒಂದೇ ಕಿಕ್ಕು ಚಿಂದಿ ಉಳಿಸು, ತಗ ತಗ ಈಗ ಮುಗ ಲಕ್ಕ ಲಗಾಯಿಸು, ಜುಟ್ಟು ಹಿಡಿದು ನನ್ನ ಮೇಲೆ ಜಮ್ಮ ಜಮಾಯಿಸು. ಹೇ ನಾಯ್ರೆ ನಾಯ್ರೆ. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಇಷ್ಟೆಲ್ಲ ಹಿಟ್ ಚಿತ್ರ ನೀಡಿದರು ಅವರ ಬಾಯಲ್ಲಿ ಬರುತ್ತಿದ್ದ ಮಾತು ಒಂದೇ. ಹಿಡ್ಕೊಂಡು ಹೇಳುವೆ ಅನ್ನದ ತುತ್ತು, ಕನ್ನಡ ತಾಯಿಗೆ ನನ್ನ ನಿಯತ್ತು, ದೊಡ್ಡವ್ರು ಹೇಳವ್ರೆ ನಿಮಗೆ ಗೊತ್ತು, ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ಬಾಳಿದು ಹಸಿರು. ಇಂತಹ ವಿಶಾಲ ಹೃದಯದ ದೊಡ್ಡಮನೆ ಹುಡುಗ, ನಮ್ಮೆಲ್ಲರ ನೆಚ್ಚಿನ ಪವರ್ ಸ್ಟಾರ್ ದಿಢೀರನೆ ನಮ್ಮೆಲ್ಲರನ್ನು ಬಿಟ್ಟು ಹೋಗಿರುವುದು ಇಡೀ ಕನ್ನಡಿಗರಿಗೆ ಒಂದು ದೊಡ್ಡ ಆಘಾತ.
ಅದ್ಭುತ ಕಲಾವಿದ ಶ್ರೀ ಪುನೀತ್ ರಾಜ್ಕುಮಾರ್ ಅವರಿಗೆ ನಮ್ಮ ಟಿವಿ ಹಾಗೂ ತುಳುನಾಡ ಜನತೆಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ವಾಟ್ ಅನ್ ಎನರ್ಜಿ. ತುಂಬ ಎನರ್ಜೆಟಿಕ್ ಆಗಿರೋವಂಥ ಒಂದು ಪರ್ಫಾರ್ಮೆನ್ಸ್ ಅಂತ ನನಗೆ ಅನ್ನಿಸ್ತು. ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ, ಯಾಕೆಂತಂದರೆ ಮತ್ತೆ ಅವ್ರು ಏನೋ ಹೇಳ್ತಾರೆ, ನಮ್ಗೆ ಅನ್ಸುತ್ತೆ ನಮ್ಗೆ ಇದೆಲ್ಲ ಬೇಕಾ, ನಾವು ಹೋಸ್ಟ್ ಮಾಡ್ಕೊಂಡು ಇರ್ಬೋದಲ್ವಾ ಅಂತ. ಬಟ್ ಈ ಕಾನ್ಸೆಪ್ಟು ಅಥವಾ ಈ ಹಾಡು ಇದೆಲ್ಲ ಯಾಕೆ ಚೂಸ್ ಮಾಡಿದ್ರಿ, ಯಾರು ಚೂಸ್ ಮಾಡಿದ್ರು? ಅದು ಕೊರಿಯೋಗ್ರಾಫರ್ ಅಲ್ವಾ? ಸೊ ಯಾಕಂತೆ ಅದು ಕೇಳ್ಬಿಟ್ಟು ಆಮೇಲೆ ಹೇಳಿ ಆಯಿತಾ? ಓಕೆ, ಇಟ್ಸ್ ನೋ ಪ್ರಾಬ್ಲಮ್. ಸ್ಟ್ರೇಟ್ ಅವೇ ನಾನು ಜಡ್ಜಸ್ ಹತ್ರ ಹೋಗ್ತೀನಿ, ಯಾಕೆಂತಂದರೆ ನಾನೇನೋ ಕೇಳೋದು ನೀವೇನೋ ಹೇಳೋದು ಅದರಿಂದ ಒಂದು ಮಾರ್ಕ್ ಕಡಿಮೆ ಆಗೋದು ಅದೆಲ್ಲ ಬೇಡ. ಸೊ ಸ್ಟ್ರೇಟ್ ಅವೇ ಅನ್ವಿತಾ ಅವ್ರು ಯಾಕೋ ನೋಡ್ತಾ ಇದ್ದಾರೆ ನಿಮ್ಮನ್ನು, ಸೊ ಹೇಗೆ ಅನ್ನಿಸ್ತು ಅಂತ ನೀವೇ ಹೇಳಿ. ಫಸ್ಟ್ ಬಂದ್ಬಿಟ್ಟು ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು, ಫ್ರಮ್ ದ ಡೇ 1 ಟಿಲ್ ದ ಲಾಸ್ಟ್. ನನಗೇನು ಅನ್ನಿಸ್ತು ಅಂತಂದರೆ ಫಾರ್ಮೇಷನ್ಸ್ ಚೆನ್ನಾಗಿತ್ತು. ಕೆಲವೊಂದು ಕಡೆ ಕೆಲವೊಂದು ಜಾಗದಲ್ಲಿ ಕೋಆರ್ಡಿನೇಷನ್ ಮಿಸ್ ಆಯಿತು. ಆ್ಯಂಡ್ ನಾವು ಆ್ಯಕ್ಚುಲಿ 3 ಜನನೂ ಮಾತಾಡ್ಕೊಂಡ್ವಿ ಏನಪ್ಪ ಅಂತಂದರೆ, ಕೆಲವೊಂದು ಸ್ಟೆಪ್ಸ್ ಹೆಂಗಿರುತ್ತೆ ಅಂತಂದರೆ ಹಿಂಗೆ ಹೋಗಿ ಹಿಂಗೆ ಬಂದಾಗ ಅಲ್ಲೊಂದು ಓಕೆ ಫಾರ್ ಎಕ್ಸಾಂಪಲ್ ಇದೆ ಇವಾಗ ಅವಾಗ ರೂಪೇಶ್ ಮಾಡಿರಲ್ಲ ಈ ಸ್ಟೆಪ್ಪು, ಜಸ್ಟ್ ಹೀಗೆ ಮಾಡಿದರೆ ಇಟ್ಸ್ ನಾರ್ಮಲ್. ಅದೇ ಹೀಗೆ ಮಾಡಿದರೆ ಇಟ್ ಈಸ್ ಯು ಗಿವ್ ದ ಎನರ್ಜಿ ಹೋದೆ, ಆ ಪವರ್ ಬೇಕಲ್ಲಿ. ಸೊ ಕೆಲವೊಂದು ಕಡೆ ಆ ಪವರ್ ಬೇಕಿತ್ತು ಅಂತ ಅನ್ನಿಸ್ತು. ಅದನ್ನು ಬಿಟ್ಟು ಇಟ್ ವಾಸ್ ವೆರಿ ನೈಸ್. ನಿಮ್ಮ ಕಾಸ್ಟ್ಯೂಮ್ ಆಗಿರ್ಬೋದು, ನಿಮ್ಮ ಕಾನ್ಸೆಪ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಕೋಆರ್ಡಿನೇಷನ್ ಆಗಿರ್ಬೋದು, ಇಟ್ ವಾಸ್ ವೆರಿ ನೈಸ್. ಕೆಲವೊಂದು ಕಡೆ ಆ್ಯಕ್ಚುಲಿ ಮಿಸ್ ಆಯಿತು ಕೋಆರ್ಡಿನೇಷನ್, ಬಟ್ ಅದು ಅಷ್ಟು ಗೊತ್ತಾಗಲಿಲ್ಲ, ಹೆಂಗೋ ಮ್ಯಾನೇಜ್ ಮಾಡಿದ್ದೀರಾ. ಬಟ್ ಇಟ್ ವಾಸ್ ನೈಸ್. ಆನ್ ಅ ಹೋಲ್ ಇಟ್ ವಾಸ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮ್ಯಾಮ್. ನೋಡಿ, ಕೆಲವೊಂದು ಕಡೆ ಆದರೂ ಗೊತ್ತಾಗದೇ ಇದ್ರೂ ಅವ್ರಿಗೆ ಗೊತ್ತಾಯಿತು, ದ್ಯಾಟ್ಸ್ ಬಿಕಾಸ್ ಅವರ ಶಾರ್ಪ್ ಇದ್ದಾರೆ ಅಂತ. ಆ್ಯಂಡ್ ಅನ್ವಿತ್ ಅವರೇ, ನಿಮಗೋಸ್ಕರ ನಾನು ಗ್ಯಾಪಲ್ಲಿ ಆ ಥರ ಸ್ಟೆಪ್ಪಲ್ಲಿ ಆಗ್ತಾ ಇರ್ತೀನಿ, ಯಾಕೆಂದರೆ ನಿಮಗೆ ಅದರಿಂದ ಕಲಿಯೋದಕ್ಕೆಲ್ಲ ಸಿಗುತ್ತೆ ಅಂತಂದರೆ ನಮಗೆ ಏನು ಕಳ್ಕೊಳ್ಳೋದಿಲ್ಲ ಅಂಥದ್ದೆಲ್ಲ ಕೆಲವೆಲ್ಲ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಇದೆ, ಅದು ನಾನು ಕಲ್ತ್ಕೊಂಡ್ಬಿಟ್ಟು ನಂತರ ಕಲಿಸ್ತೀನಿ ನಿಮಗೆ. ಓಕೆ, ಎನಿವೇಸ್ ಥ್ಯಾಂಕ್ ಯು. ಆ್ಯಂಡ್ ಕಿಶೋರ್ ಸರ್ ಹೇಳಿ. ಸ್ಟಾರ್ಟಿಂಗ್ ನಿಕ್ಕುಲ ಒಂಜಿ ಸಣ್ಣ ಬೊಕ ಮೂಂದ ಮಲ್ತಾರೆ ಆ ಟೈಮಿಂಗ್ ಪನ್ನ ಆ ರಿಲಿಕ್ ಗಡ್ಡೆ ಮ್ಯಾಚ್ ಆಂಡು ಐ ಲೈಕ್ ದ್ಯಾಟ್. ಆ್ಯಂಡ್ ಬೊಕ ನಿಕ್ಕುಲ ಸ್ಕಾಫ್ ದಿತ್ತಾರತ ದಟ್ ಆಲ್ಸೋ ವೆರಿ ನೈಸ್. ಕೋಆರ್ಡಿನೇಷನ್ ಡವೆ ಒಂಚೂರು ಮಿಸ್ ಮ್ಯಾಚ್ ಉಂಟು. ಓಕೆ, ಬೊಕ ನಿಕ್ಕಲ ಕಾಸ್ಟ್ಯೂಮ್ ವೆರಿ ಗ್ರ್ಯಾಂಡ್. ಫಸ್ಟ್ದೆಲ್ಲ ಎಡ್ಡೆ ಇತ್ತು, ಇತ್ತದೆಲ್ಲ ಕಾಸ್ಟ್ಯೂಮ್ಸ್ ಭಾರಿ ಒಂಜಿ ಅಟ್ರಾಕ್ಟಿವ್. ಆ್ಯಂಡ್ ಬೊಕ್ಕ ಅದು ಪುನೀತ್ ಸರ್ಗೆ ನಿಕ್ಕುಲು ಟ್ರಿಬ್ಯೂಟ್ ಮಲ್ತಿದ್ದೀನಿ. ಸೊ ಆಲ್ ದ ವೆರಿ ಬೆಸ್ಟ್ ನಿಕ್ಲೆಗ್. ನೆಕ್ಸ್ಟ್ ನನಾತ್ ನಿಕ್ಕುಲು ಹಾರ್ಡ್ ವರ್ಕ್ ಮಲ್ಪಲೆ ಆ್ಯಂಡ್ ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೂರಜ್ ಸನಿಲ್ ಎಂಜಿನಾಲ್ ಬ್ರಿಕೇನ್ ಗಾರ್ಗೆ. ಹಾಯ್ ಫಾಲ್ಕೋನ್ಸ್. ಹಾಯ್ ಸರ್. ಇಡೀ ಟೀಮಡು ನಿಕಲ್ನ ಟೀಮ್ ದ ಸ್ಟ್ರೆಂತ್ ದ ಕೊರಿಯೋಗ್ರಫಿ. ದ ಕೊರಿಯೋಗ್ರಾಫರ್ ವೆಲ್ ಪ್ಲಾನ್ ಮಂತದು ಒಂಜಿ ಎಂಚಿನ ಪ್ರಾಪ್ಸ್ ಯೂಸ್ ಮನ್ಪೊಲಿ, ಒಂಜಿ ಪುನೀತ್ಗೆ ಎಂಚ ಟ್ರಿಬ್ಯೂಟ್ ಕೊರ್ಲಿ ಫ್ರಮ್ ಹಿಸ್ ಬರ್ತ್ ಟು ದ ಎಂಡ್ ಆ್ಯಂಡ್ ವೆರಿ ನೀಟ್ಲಿ ನರೇಟ್ ಮಂದೆ. ದಟ್ ಈಸ್ ದ ಸ್ಟ್ರೆಂತ್ ಆಫ್ ಯುವರ್ ಟೀಮ್ ಆ್ಯಂಡ್ ಅವು ವೆರಿ ವೆಲ್ ಎಕ್ಸಿಕ್ಯೂಟ್ ಲಾತನ್. ಆ್ಯಂಡ್ ಎಂಕ್ ಸರ್ಪ್ರೈಸಿಂಗ್ಲಿ ಪಂಡ ಬಾನದಾರಿಯಲ್ಲಿ ಇಂಚಿನ ಸಾಂಗ್ಗಳ ಇತ್ತದ ಪ್ರೆಸೆಂಟ್ ಜನ್ರೇಷನ್ ದೇ ಕೇಮ್ ವಿತ್ ದ ಡಾನ್ಸ್. ದಟ್ ಐ ಲವ್ಡ್ ಇಟ್. ಆ ಸಾಂಗ್ಗೆ ಡಾನ್ಸ್ ಮನ್ಪಲ್ಲಿ ಇತ್ತೆಲ್ಲ ಅಂದ್ ಕೆಲವರು ಈ ಓಲ್ಡ್ ಸಾಂಗ್ ಐಕೆ ಡಾನ್ಸ್ ಮನ್ಪನ ಬೊಡ್ಚಿ ಈ ಥಿಂಕಿಂಗ್. ಬಟ್ ಯು ಸ್ಟಾರ್ಟೆಡ್ ವಿತ್ ದ್ಯಾಟ್ ಆ್ಯಂಡ್ ಪುನೀತ್ನ ಬರೀ ಡಾನ್ಸ್ ಅತ್ತು ಅರ್ನ ಜರ್ನಿ ಅತ್ತು. ಯು ಸ್ಟಾರ್ಟೆಡ್ ವಿತ್ ಹಿಸ್ ಆ್ಯಕ್ಟಿಂಗ್, ಹಿಸ್ ಡಾನ್ಸಿಂಗ್ ಆ್ಯಂಡ್ ಆಲ್ಸೋ ಹಿಸ್ ಅ ಗುಡ್ ಫೈಟಿಂಗ್ ಲೈಟ ಮನ್ಪೇರು ಮೂವಿಡ್ ಅವೆಲ್ಲ ನಾನು ಹೆಂಗೆ ತೋಚ್ಪೇರ್. ಐ ಡೋಂಟ್ ನೋ ಒಂಜಿ ಪೊಣ್ಣು ಫ್ರಂಟ್ ಫ್ಲಿಪ್ ಆಡೋನ್ ಬತ್ತೀರ. ಐ ಡೋಂಟ್ ನೋ ಹೂ ಇಸ್ ಶಿ. ಕ್ಯಾನ್ ಯು ಲಿಫ್ಟ್ ಯುವರ್ ಹ್ಯಾಂಡ್? Yes, superb. Gautami. It was a very good. It was on beat and perfect. And yes, overall it was a good performance. Good drama laitandu, dance laitan, maata laitan. But when you do a dance, put little more energy, because nikal aa potentiality undu. You can come up with as a very good team in future too. But overall for me it was an bang on performance. Good luck guys. Thank you so much. Thank you so much. ಜಲಜ ಬಂದಾಗ ಆ ಚಾಕ್ ಏನು ಆತಡ್ಡೆ ಬುದರ್ ಜಲಜ ಕಮಲ ಇಂಚ ಮಾತಕ್ಕೆ ಬುದರಿದೆ ಮತ್ತು ನನ್ನ ಒಂಚೂರು ಎಂಗ್ಲೆ ಖುಷಿ ಪಲ್ಲೆ ಯಾನ್ ಏಪಲ್ಲಿ ಸ್ಟೇಜಿಗೆ ಬತ್ತಿ ನೀರು ಜಲ ಜಕ್ಕದಿರಿ ಇರೇ ಚಲೋ ಬೈದರ್ ಸ್ಟೇಜಿಗೆ ಪಡ ಬೇತೆ ಇಂದೆ ನಮ್ಮ ಟಿವಿದ ಬೇತೆ ಶೋಸ್ಗೆ ಬತ್ತಿ ಬರದೆ ರೂಪೇಶ್ ಜಲಜ ಏರ್ಪಲ್ಲೆ ಜಲಜ ನನ್ನ ದೂರ ಯು ಆರ್ ಮಿಸ್ಸಿಂಗ್ ಹರ್ ಸೋ ಮಚ್. ದೂರ ಸಂಬಂಧ ನೆನಪದಿಲ್ಲ ಪೂರೆಲ್ಲ. ಜಲಜ ಇಸ್ ಮಿಸ್ಸಿಂಗ್ ದೂರ ಸಂಬಂಧ. ಲಕ್ಷ್ಮಿ ಅಕ್ಕ ಅವಕ್ಕ ಕಮಲ್ ಅಕ್ಕ ಸುಮಾರು ಸಪೋರ್ಟರ್ನ ಕೂಲೆ ರೆಂಗ್ಲಿ ಅವೇ ಇರೇನ್ ಶೋಭಕ್ಕ ಮಾತ್ರ ಕೇನಿರ್ ಮರಣಿ ಅಂಡ ಏನನ್ನ ಇರಡಕೇಂಡರದೆ ಏನನ್ನ ಎಂಡಕೇನಂದ ಇರಡಕೇಂಡರದೆ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಓಕೆ ಯಾ.
ಓಕೆ ಸೊ ಎಂಕಲ್ ನಮ್ಮ ಟಿವಿలో ಸುಮಾರು ಜನಕ್ಕೆ ಏನೊಂದು ಬೇರೆ ಬಟ್ ಎಸ್ಪೆಷಲಿ ಎಂಕಲ್ ಪ್ರಶಾಂತ್ ಒಂದಿಲ್ಲೇರು ಇಂಚಿನ ವಿಷಯ ಮತ್ತು ಅರಡಕ್ಕೆ ಏನು ಅವೇ ಎನಿವೇಸ್ ಅರ್ನ ಕ್ಯಾಟಗರಿಗೆ ಈರ್ಲ ಬರ್ತಾರೆ ಥ್ಯಾಂಕ್ ಯು ಸೋ ಮಚ್ ಎಸ್ ಜಲ್ಜಕ್ಕ ಕಮಲಕ್ಕನ್ ಮತ್ತು ಕೇಂದ್ರ ಅಂತ ಬಂದ್ಲೆ ಆಲ್ ದಿ ಬೆಸ್ಟ್ ಆ್ಯಂಡ್ ನೆಕ್ಸ್ಟ್ ಅರ್ಥ ಅನ್ನತ್ತೆ ಅನ್ವಿತಾ ಬಂದ್ಲಕ್ಕ ಆ ಸ್ಟೆಪ್ ಮತ್ತು ಪಾಡ್ನ ಒಂಚೂರು ಅವು ಎಕ್ಸ್ಟ್ರಾ ಮತ್ತು ಕೊರ್ರೆ ಕಲ್ಪ್ಲೆ ಅವೇ ಓಕೆ ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ನನ್ನದು ಇಂಚಿನ ಪರ್ಫಾರ್ಮೆನ್ಸಸ್ ನಿಕ್ಲೆಗೋಸ್ಕರ ಕಾತೊಂದು ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಸೊ ಮಾತಾ ಸೇರಿದ ಬಂದ್ಕಣ ಲೆಟ್ಸ್ ಟೇಕ್ ಅ ಬ್ರೇಕ್ ಬಂದು 3, 2, 1 ಲೆಟ್ಸ್ ಟೇಕ್ ಅ ಬ್ರೇಕ್. ವಿರಾಮದ ನಂತರ ನಿಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ ದ್ಯಾಟ್ ಈಸ್ ನಮ್ಮ ಟಿವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಪವರ್ಡ್ ಬೈ ಅಮೃತ್ ನೋನಿ ಆ್ಯಂಡ್ ನಿಪಾನ್ ಪೇಂಟ್ಸ್. ಡೆಫಿನೆಟ್ಲಿ ಬೇರೆ ಬೇರೆ ತಂಡಗಳು ಬೇರೆ ಬೇರೆ ಕಾನ್ಸೆಪ್ಟನ್ನು ಇಟ್ಕೊಂಡು ಬರ್ತಾ ಇದೆ, ಆದರೆ ಎಲ್ಲ ಕಾನ್ಸೆಪ್ಟಲ್ಲಿ ಇರುವಂತಹ ಒಂದು ಕಾಮನ್ ವಿಷಯ ದ್ಯಾಟ್ ಈಸ್ ಪುನೀತ್ ರಾಜ್ ಕುಮಾರ್. ಸೊ ಅವರಿಗೆ ಟ್ರಿಬ್ಯೂಟ್ ಕೊಡುವಂತಹ ಒಂದು ರೌಂಡ್ ಇದು. ಸೊ ಅವರನ್ನು ಎಷ್ಟು ನೆನೆಸ್ಕೊಂಡ್ರು, ಅವರ ಸಾಧನೆಯನ್ನು ಎಷ್ಟು ಹೊಗಳಿದ್ರು ಅದು ಕಡಿಮೆನೆ ಅಂತ ಹೇಳ್ಬೋದು. ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಬೆಳ್ತಂಗಡಿಯಿಂದ ಇನ್ನೊಂದು ತಂಡ ಡ್ರೀಮ್ ಝೋನ್ ಬೆಳ್ತಂಗಡಿ. ಸೊ ಜೋರಾಗಿರುವಂತಹ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡಿ ಡ್ರೀಮ್ ಝೋನ್ ಫ್ರಮ್ ಬೆಳ್ತಂಗಡಿ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ ಅಂಟ್ಸೋರ್ ನಾವಾಗಿರ್ಬೇಕು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ದೇಶಕ್ಕೆ ನಾಡಿಗೆ ಊರಿಗೆ ಭಾಷೆಗೆ ಕಾವಲು ಕಾಯೋ ಸೈನಿಕ ನಾನೇ. ಮದ್ರಾಸಿ ನೈ ಬೋಲಾನ ಕರ್ನಾಟಕ ಕನ್ನಡದವರು. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದು ನಮ್ಮ ನಿದ್ಯರೆ ಕಲಿಯುತ್ತಿದ್ದರೆ ಸಹಿಸುವುದಿಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು, ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ಹೀರ ಎದುರಾರೋ ನಿನಗೆ ಮಣದೀಪ ಮಣಿಬೇಲಿ ನೀನಾದೆ ನಮಗೆ. ಚಿಕ್ಕಂದಿನಲ್ಲೇ ನಟನೆಯಲ್ಲಿ ಮಾತ್ರವಲ್ಲ, ಗಾಯನದಲ್ಲೂ ಮನೆ ಮಾತಾದ ಅಪ್ಪು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ನಾಣ್ಣುಡಿಗೆ ಉದಾಹರಣೆ. ಡಾಕ್ಟರ್ ರಾಜ್ ಎನ್ನುವ ಮಹಾನ್ ನಟರೆದುರು ನಟಿಸಿ ಸೈನಿಸಿಕೊಂಡವರು. ಕನ್ನಡಿಗರ ಮನೆ ಮಾತಾಗಿ ಆಗಿನ ಮಾಸ್ಟರ್ ಲೋಹಿತ್, ನಂತರದ ಮಾಸ್ಟರ್ ಪುನೀತ್ ಬಾಲಕಲಾವಿದನಾಗಿ ಪ್ರೇಕ್ಷಕರು ಹುಬ್ಬೇರಿಸುವಂತೆ ನಟಿಸಿದ ಅಮೋಘ ದೃಶ್ಯಗಳು ಕನ್ನಡ ಚಿತ್ರರಂಗದಲ್ಲಿ ಚಿರಸ್ಥಾಯಿ. ಸಮಾಜಮುಖಿಯಾಗಿ ಬದುಕಿ ಬಾಳಿದ ಪುಣ್ಯಾತ್ಮ ಪುನೀತ್ ರಾಜ್ಕುಮಾರ್.
29 ಅಕ್ಟೋಬರ್ 2021 ಹೃದಯಾಘಾತಕ್ಕೊಳಗಾಗಿ ನಮ್ಮನ್ನಗಲಿದ ಶ್ರೀ ಪುನೀತ್ ರಾಜ್ಕುಮಾರ್ ಅವರ ಸವಿನೆನಪಿಗಾಗಿ ಈ ನೃತ್ಯ ಸಮರ್ಪಣೆ. ಲಾವ್ಲಿ ತುಂಬಾ ಎನರ್ಜೆಟಿಕ್ ಒಂದು ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಬೆಳ್ತಂಗಡಿಯ ತಂಡ. ಸೊ ಬೆಳ್ತಂಗಡಿಯಿಂದ ಇಲ್ಲಿಗೆ ಬರಬೇಕು ಆ್ಯಂಡ್ ಈ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅಂತ ಯಾಕೆ ಅನ್ನಿಸ್ತು ಆ್ಯಂಡ್ ಏನು ನಿಮ್ಮ ಉದ್ದೇಶ ಈ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸೋದ್ರಿಂದ? ಇಷ್ಟೊಂದು ಸ್ಟೇಜ್ ಸಿಗಬೇಕಂದ್ರೆ ದೊಡ್ಡ ಆಪರ್ಚುನಿಟಿ, ಅದನ್ನು ಮಿಸ್ ಮಾಡ್ಕೊಳ್ಳೋದಂದರೆ ಡ್ಯಾನ್ಸರ್ಸ್ಗೆ ಬೆಲೆನೇ ಇಲ್ಲ. ವಾವ್ ನಿಮ್ಮ ಮಾತಿಗೆ ತುಂಬ ಬೆಲೆ ಇದೆ ಅಂತ ಅರ್ಥ ಆಯಿತು. ಎನಿವೇಸ್ ಹಾರ್ತಾ ಇದ್ದಿದ್ದು ಇವರಲ್ಲಿ ಈ ರದಲ್ಲಿ ಆಗೋ ಅಂತೀನಿ. ಸೊ ವಾಟ್ಸ್ ನೇಮ್ ಮೈಕ್ ದದನ್ನೇ ರೀವನ್. ಸೊ ಇಲ್ಲದ ದರ ಮತ್ತು ಮಲ್ಲೊಂಡೆ ಅದಿಲ್ಲಾಗಿದ್ದು ಮತ್ತೆ ಪ್ರಾಕ್ಟೀಸ್ ಮಾಡ್ಬೋರ. ಎನಿವೇಸ್ ಓಕೆ, ಫ್ಯಾಂಟಾಸ್ಟಿಕ್, ವಿಶ್ ಯು ಆಲ್ ದಿ ಬೆಸ್ಟ್. ಎಡೆ ಆಡೆ ಸೊ ಆರಲ್ಲಿ ಕೈ ಮತ್ತು ಭುಜಂಗೊಂದು ರಿಸಲ್ಟ್ ಏನಾಗ್ಬಿಡು ಒಂದು ಟೆನ್ಷನ್ ಅಲ್ಬುಚ್ಚಿ. ಸೊ ದಾದಂತೇನ್ಗ ಸ್ಟ್ರೇಟ್ ಅವೇ ಸೂರಜ್ ಸರ್ಡಕ್ಕೇನ್ಗೆ ಎಂಚಾನಂದ್. ಫಸ್ಟ್ ಆಫ್ ಆಲ್ ಹೆಂಗೆ ಇಷ್ಟ ನಿಕಲ್ನ ಸಾಂಗ್ ಸೆಲೆಕ್ಷನ್ ಪೂರ ಎನರ್ಜೆಟಿಕ್ ಸಾಂಗ್ ಅನ್ನು ಸೆಲೆಕ್ಟ್ ಮಾಡ್ತಾರೆ. ಓಕೆ, ಆ್ಯಂಡ್ ಕಾಸ್ಟ್ಯೂಮ್ ಆಲ್ಸೋ ಈಸ್ ವೆರಿ ಗುಡ್. ಓಕೆ, ಎಸ್. ಸೊ ಅವೇ ಕೋಆರ್ಡಿನೇಷನ್ ಹಿಂಗೆ ಮಿಸ್ಸಿಂಗ್ ಅಂದ್ ಅನಿಸಂಡ ಮಸ್ತ್ ಕಡೆ ಪ್ಲೇಸಸ್ಟ್. ಬಟ್ ಈ ನಿಕಳ ಪೂರೆಡಲ ಎನರ್ಜಿ ಇತ್ತನ್ ಬಟ್ ಬಿಕಾಸ್ ಆಫ್ ಲೆಸ್ ಪ್ರಾಕ್ಟೀಸ್ ಕೋಆರ್ಡಿನೇಷನ್ ಕಮ್ಮಿ ಇತ್ತನ್. ಬಟ್ ಕೊರಿಯೋಗ್ರಫಿ ವೈಸ್ ಲಾಸ್ಟ್ ಪೋರ್ಷನ್ಸ್ ದಾದ ಡೈಲಾಗ್ಗೆ ನಿಕಲ್ ಅಲ್ಪ ಫೋಟೋ ಬರ್ಪುನ ಮಂದರ್ ಆ ಪೋರ್ಷನ್ಸ್ ಮಸ್ತ್ ಅಟ್ರಾಕ್ಟಿವ್ ಆ್ಯಂಡ್ ನೀಟ್ ಆದಿತ್ತನ್. ಟ್ರಿಬ್ಯೂಟ್ ಎಸ್ ಒಂದು ಟ್ರಿಬ್ಯೂಟ್ ದಕ್ಕನಿತ್ತನ್, ಬಟ್ ಪರ್ಫಾರ್ಮೆನ್ಸ್ ವೈಸ್ ಸಿನ್ಸ್ ಇಟ್ಸ್ ಎ ಕಾಂಪಿಟೇಷನ್ ಕೋಆರ್ಡಿನೇಷನ್ ಅಂತ ಲ್ಯಾಕ್ ಇತ್ತನ್. ಓಕೆ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನ್ವಿತಾ ಸಾಗರ್, ಇದು ಜನರಲ್ ಆಗಿ ಹೇಳ್ತಾ ಇರೋದು, ಇವಾಗ ನಾವೇನಾದರೂ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಅಂತಂದಾಗ ಎಲ್ಲ ಸಾಂಗ್ನ ಮಿಕ್ಸ್ ಮಾಡಿ ಡೆಡಿಕೇಟ್ ಮಾಡಬೇಕು ಅಂತಿಲ್ಲ. ಆದರೂ ಒಂದು ಸಾಂಗ್ನ ಚೂಸ್ ಮಾಡಿಬಿಟ್ಟು ಯು ಕ್ಯಾನ್ ಡೆಡಿಕೇಟ್ ದ್ಯಾಟ್ ಹೋಲ್ ಸಾಂಗ್ ಟು ಪುನೀತ್ ಸರ್. ಆ್ಯಂಡ್ ಇನ್ನೊಂದು ಎನರ್ಜಿ ಇತ್ತು, ಇಲ್ಲ ಅಂತ ಹೇಳಿ ಅಲ್ಲ, ಬಟ್ ಎಟ್ ದ್ಯಾಟ್ ಏಜ್ ಎಟ್ 45 he had so much of power or so much of energy, and his brother Shivanna even now ಅಷ್ಟೊಂದು ಎನರ್ಜಿ ಪರ್ಫಾರ್ಮೆನ್ಸಸ್ ಕೊಡ್ತಾರೆ. ಆ್ಯಂಡ್ ಐ ಹ್ಯಾವ್ ಸೀನ್ ಹಿಮ್ ಲೈವ್. ಶಿವರಾಜ್ ಕುಮಾರ್ ಸರ್ನ ನಾನು ಲೈವ್ ಆಗಿ ನೋಡಿದ್ದೀನಿ. ಅವ್ರು ಬಂದರು ಅಂತಂದರೆ ಆವಾಗ ರೂಪೇಶ್ ಸರ್ ಹೇಳಿದ್ರಲ್ವ ಒಂದು ಪಾಸಿಟಿವ್ ವೈಬ್ ಅಂತ ಹೇಳಿ. ಇಟ್ಸ್ ಕಂಪ್ಲೀಟ್ಲಿ ಪಾಸಿಟಿವ್ ವೈಬ್ ಆ್ಯಂಡ್ ಸೋ ಮಚ್ ಆಫ್ ಎನರ್ಜಿ ಫುಲ್ಫಿಲ್ ಆಗಿರುತ್ತೆ ಇಡೀ ಒಂದು ಸೆಟ್ಟಲ್ಲಿ. ಹೆಂಗೆ ಅಂತಂದರೆ ಯು ಫೀಲ್ ಲೈಕ್ ಡಾನ್ಸಿಂಗ್ ವಿತ್ ಹಿಮ್. ಸೊ ನಮಗೆ ಬೀಯಿಂಗ್ ಜಡ್ಜಸ್ ಆರ್ ಬೀಯಿಂಗ್ ಜಸ್ಟ್ ಅನ್ ಆಡಿಯನ್ಸ್, ನಾರ್ಮಲ್ ಆಡಿಯನ್ಸ್ ಆಗಿ ಕೂಡ ನಮಗೆ ಅನಿಸ್ಬೇಕು ವಾವ್ ಓಕೆ ಇವಾಗ ನೆಕ್ಸ್ಟ್ ಏನಾಗುತ್ತೆ ಐ ವಾಂಟ್ ಟು ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ಆ ಥರ ಎನರ್ಜಿ ಇರಬೇಕು. ಆ್ಯಂಡ್ ಆವಾಗಲೇ ಐ ಮೀನ್ ಫಸ್ಟ್ ಹೇಳ್ದಂಗೆ ಜನರಲ್ ಆಗಿ ಡೋಂಟ್ ಟೇಕ್ ಸೋ ಮಚ್ ಆಫ್ ಸಾಂಗ್ಸ್ ಆ್ಯಂಡ್ ಮಿಕ್ಸ್ ಇಟ್ ಆ್ಯಂಡ್ ಏನೋ ಒಂದು ಮಾಡಿಬಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಅಂದರೆ ಒಂದು ಸಾಂಗ್ ತೊಗೊಂಡು ಫುಲ್ ಎನರ್ಜಿ ಆಗಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡಿ, ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ಸಾಂಗ್ ಸೆಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಸರ್ ಹೇಳ್ದಂಗೆ, ಬಟ್ ಯು ಕ್ಯಾನ್ ಟೇಕ್ ಎನಿ ಒನ್ ಸಾಂಗ್. ಇನ್ನೊಂದು ಅಷ್ಟೇ, ಅದನ್ನು ಬಿಟ್ಟರೆ ನೈಸ್ ಕಾಸ್ಟ್ಯೂಮ್, ನೈಸ್ ಟ್ರೈ ಆ್ಯಂಡ್ ಅ ಗುಡ್ ಒನ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ತುಂಬ ಪಾಸಿಟಿವ್ ಇತ್ತು, ಸ್ವಲ್ಪ ನೆಗೆಟಿವ್ ಇತ್ತು. ಆ ನೆಗೆಟಿವ್ ಸ್ವಲ್ಪ ಜಾಸ್ತಿ ಇತ್ತು. ಬಟ್ ಕಡೆಯದಾಗಿ ನಮ್ಮ ಕಿಶೋರ್ ಸರ್ ಏನು ಹೇಳ್ತಾರೆ ಕೇಳವನ್ನಿ. ಕೋಆರ್ಡಿನೇಷನ್ ಅವೇ ಪನ್ನಿಲಕ್ಕನೆ ಕೋಆರ್ಡಿನೇಷನ್ ಒಂಚೂರು ಮಿಸ್ ಮ್ಯಾಚ್ ಆಂಡ್ ಬಟ್ ನಿಕಲ್ ಅವೇ ಸಾಂಗ್ ಸೆಲೆಕ್ಷನ್ ಎಡ್ಡೆ ಇತ್ತನ್. ಬಟ್ ನಮಗೆ ಆತು ಬರ್ಚಿ ಬೇರೆ ಅನ್ವಿತಾ ಪಂಡೇರು ಆಲ್ರೆಡಿ ಆತು ಬರ್ಚಿ ನಮಗೆ ಒಂಜಿ ಸಾಂಗ್ ಪತ್ತೊಂದುಲ ನಮ್ಮ ಆ ಫುಲ್ ಕೊರಿಯೋಗ್ರಫಿ ಮಲ್ಪಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 2-3 ಇಂದು ಇತ್ತ ಇಂಚ ಅನ್ಪಂಡ ಫುಲ್ಲು ಮಿಕ್ಸರ್ ಲೈಕ್ ಏನೋ ಪನ ಅಂಚ ಪನ್ಪಿಂದ ಪಂಡ ನಮಕ್ ನೆಕ್ಸ್ಟ್ ಎಪಿಸೋಡ್ ನೀರು ನಿಕ್ಕುಲಿತ್ತ ದಾದಾಂಡ್ಲ ಇತ್ತ ಕಾನ್ಸೆಪ್ಟ್ ರೆಡಿ ಮಲ್ಪುನು ಆಂಡಲ್ಲ ಪನ್ಪಿನಿ ನಮಕ್ ಮಸ್ತ್ ಸಾಂಗ್ ಬರ್ಚಿ ಒಂಜಿ ಸಾಂಗ್ ನಮ್ಮ ಮಸ್ತ್ ಮಲ್ಪೊಲಿ. ಓಕೆ, ಅದಕ್ಕೋಸ್ಕರ ಸೊ ನಿಕ್ಲೆನ ಡಾನ್ಸಿಂಗ್ ವಾಯ್ಸ್ಲ ಆತೆ ಆ ಸ್ಟನ್ಸ್ ಮಲ್ತೇರಿ ಈರೊಂಜಿ ಬ್ಯಾಕ್ ಫ್ಲಿಪ್ ಹಾಕಿದಿರ ಡೆಡ್ ಅವು ಒಂದು ಬೂರಿ ಆರತ ನೈಸ್ ಇಟ್ ಈಸ್. ಬಕ್ಕ ಗರ್ಲ್ಸ್ನ ಆತೆ ಒಂಚೂರು ಎಕ್ಸ್ಪ್ರೆಷನ್ ಜಾಸ್ತಿ ಬೋಡಿತ್ತಾನೆ ಆರ್ನ ಮಾತ್ರ ತೋದಿತ್ತಾನೆ ಆರ್ ಈ ಮೇಡ್ ದ ಥರ್ಡ್ ಒನ್ ಯು ಈರ್ನ ಎಕ್ಸ್ಪ್ರೆಷನ್ ಎಡ್ಡೆ ಇತ್ತಾನೆ ಅಂಚೆ ನಕ್ಲೆಗ್ಲ ಕಲ್ಪಾಲೆ ಎಕ್ಸ್ಪ್ರೆಷನ್ ನೆಕ್ಸ್ಟ್. ಓಕೆ, ಆ್ಯಂಡ್ ಕೊರಿಯೋಗ್ರಫಿಗ್ಲ ಒಂಜಿ ಪಂದು ಬಿಡ್ಲೆ ದಾದ ಪಂಡ ನಮ್ಮ ಒಂಜಿ ಓವರ್ ಆಲ್ ಒಂಜಿ ಕೊರಿಯೋಗ್ರಫಿ ಮಲ್ಪುನಾಗ ನಮ್ಮ ಮಿಡಲ್ ಪಾರ್ಟ್ ಉಂಡತೆ ಅವು ಮೇಯ್ನ್ ಥಿಂಗ್ ಎಂಕ್ಲೆಗ್ ದಾಯಕ್ ಪಂಡ ನಮ್ಮ ಇತ್ತ ಒಂಜಿ ಪೋಷನ್ ಆದ ಇಂಕುಲು ಔಟ್ ಪೋತ್ ಇನ್ ಬರ್ಪಾತೆ ಅಪ್ಪಾಗ ಅಲ್ಪ ನಿಕ್ಲೆನ ಎನರ್ಜಿ ಲೋ ಆಪುಂಡು ಮೇಯ್ನ್ ಥಿಂಗ್ ಅಲ್ಪ ಬೋರ್ಡ್ ನಮಗೆ ಪತ್ತುನ ಅವೇನೊಂಜಿ ತೂವಲೆ ನೆಕ್ಸ್ಟ್ ಟೈಮ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಟೇಕ್ ಕೇರ್.
ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಹೆಸರಾಂತ ಕಾಲೇಜ್, ಮಂಗಳೂರು ಹೆಸರಾಂತ ಕಾಲೇಜ್, ದ್ಯಾಟ್ ಈಸ್ ಶ್ರೀ ರಾಮಕೃಷ್ಣ ಕಾಲೇಜ್ ಮ್ಯಾಂಗ್ಳೂರ್. ಅವರ ಒಂದು ತಂಡ ಬರ್ತಾ ಇದೆ, ಇಡೀ ಕಾಲೇಜನ್ನು ರೆಪ್ರೆಸೆಂಟ್ ಮಾಡ್ತಾ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಅವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ನನಗೂ ಅಷ್ಟೇ ಕ್ಯೂರಿಯಾಸಿಟಿ ಇದೆ, ನಿಮಗೆ ಎಷ್ಟಿದೆ. ಸೊ ಪ್ಲೀಸ್ ವೆಲ್ಕಮ್ ಶ್ರೀ ರಾಮಕೃಷ್ಣ ಕಾಲೇಜ್ ಮ್ಯಾಂಗ್ಳೂರ್. 1975 ಮಾರ್ಚ್ 17ರಂದು ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶ್ರೀಮತಿ ಪಾರ್ವತಮ್ಮ ದಂಪತಿಗಳ ಮಗನಾಗಿ ಜನಿಸಿದ ಮಿನುಗು ರತ್ನವೇ ಮಾಸ್ಟರ್ ಲೋಹಿತ್. ನಿನ್ನಂತೆಯೇ ನನಗಾಗಿದೆ ಮನಸ್ಸೆಲ್ಲವೂ ಹೂವಾಗಿದೆ, ಹರುಷ ಹೆಚ್ಚಾಗಿದೆ, ಆಕಾಶದೇ ಹಾರಾಡುವ ಆನಂದದೇ ತೇಲಾಡುವ ಆಸೆ ಇಂದು ನನಗಾಗಿದೆ, ಆಸೆ ಇಂದು ನನಗಾಗಿದೆ. ಮುಂದೆ ಈ ಮಗು ಬೆಳೀತಾ ಬೆಳೀತಾ ಎಲ್ಲರ ಪ್ರೀತಿಯ ಅಪ್ಪು ಆದ, ಚಂದನವನದ ಪವರ್ ಸ್ಟಾರ್ ಆದ. ಸಿಳ್ಳೆ ಹೊಡೆ ವೀರರಾಜ ಬಂದಾಯ್ತು ಡೊಳ್ಳು ಬಡೆ. ಬಿದ್ದವ್ರ ಕಂಡಾಗ ಕೈಯ ಹಿಡಿ, ಜೊತೆಯಾಗಿ ಬದುಕೋಣ ಮುಂದೆ ನಡೆ. ಸಿಳ್ಳೆ ಹೊಡಿ ವೀರರಾಜ ಬಂದಾಯ್ತು ಡೋಲು ಬಡಿ. ಬಿದ್ದವ್ರ ಕಂಡಾಗ ಕೈಯ ಹಿಡಿ, ಜೊತೆಯಾಗಿ ಬದುಕೋಣ ಮುಂದೆ ನಡೆ. ಆಗೋದು ತತ್ವಕ್ಕೆ ಆಗಲ್ಲ ಅಂದವನೇ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಇರೋ ತನಕ ಖುಷಿಯಾಗಿ ಇದ್ಬಿಟ್ಟು ಹೋಗೋಣ, ನಗದಿದ್ರೆ ನಷ್ಟನೋ ಪುಣ್ಯಾತ್ಮ. ದಂಡನಕ ಡಣಕನಕ ಸ್ಟೆಪ್ ಬಿತ್ತು, ಸುಸ್ತು ಆದಾಗ ಹೊಡಿ ಸೋಡಾ ಶರ್ಬತ್ತು. ದಂಡನಕ ಡಣಕನಕ ಸ್ಟೆಪ್ ಬಿತ್ತು, ಸುಸ್ತು ಆದಾಗ ಹೊಡಿ ಸೋಡಾ ಶರ್ಬತ್ತು. ಇಡೀ ರಾಜ್ಯದಲ್ಲಿ ಕೇಳ್ಬರ್ತಾ ಇರುವ ಒಂದೇ ಒಂದು ಪ್ರಾರ್ಥನೆ ಅಂತಂದ್ರೆ, ಕೇಳೋಕೆ ಸಿಗ್ತಾ ಇರುವ ಸುದ್ದಿ ಸುಳ್ಳಾಗ್ಲಿ ಅಂತ ಹೇಳಿ. ಆದ್ರೆ ಇದೀಗ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ನಟ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮುತ್ತು ರಾಜ ಹೆತ್ತ ಮುತ್ತೆ ಎತ್ತ ಹೋದೆಯೋ, ಹತ್ತು ಕರೆದರೂ ಮತ್ತೆ ಬಾರದಾದೆಯೋ. ಮರೆಯಲಾರೆವು ಎಂದು ನಿನ್ನ ಅಪ್ಪುಗೆ ನೆನಪೆ ತುಂಬಿ ಹೋದೆ ದೂರ ದೂರಿಗೆ. ಸ್ವೀಕರಿಸು ನಮ್ಮ ಬಾಷ್ಪಾಂಜಲಿ, ಶ್ರದ್ಧಾಂಜಲಿ. ಮುತ್ತು ರಾಜ ಹೆತ್ತ ಮುತ್ತೆ ಎತ್ತ ಹೋದೆಯೋ, ಹತ್ತು ಕರೆದರೂ ಮತ್ತೆ ಬಾರದಾದೆಯೋ. ಗೊಂಬೆಯೂ ಹೇಳಿಲ್ಲ, ಯಾರೂ ಹೇಳಿಲ್ಲ, ಆದರೆ ಅಪ್ಪು ಇಂದು ನಮ್ಮ ಜೊತೆಗಿಲ್ಲ. ಒಂದಂತೂ ಸತ್ಯ, ಅಪ್ಪು ಈ ದೇಹ ನಮ್ಮ ಜೊತೆಗೆ ಇರದಿರಬಹುದು, ಆದರೆ ಅಪ್ಪು ಬಿಟ್ಟು ಹೋದ ನೆನಪುಗಳಿಗೆ ಎಂದೂ ಅಳಿವಿಲ್ಲ. ಅದು ಯಾವತ್ತಿಗೂ ಶಾಶ್ವತ. ಸ್ವೀಕರಿಸು ನಮ್ಮ ಪುಷ್ಪಾಂಜಲಿ, ಭಾವಾಂಜಲಿ.
ವಾವ್, ಎಷ್ಟೊಂದು ಅದ್ಭುತವಾಗಿರುವಂಥ ಒಂದು ಲಿರಿಕ್ಸ್ ಅಲ್ವಾ. ಮುತ್ತು ರಾಜ ಹೆತ್ತ ಮುತ್ತೆ ಎತ್ತ ಹೋದೆಯಾ ಅಂತ. ಸೊ ಈ ಒಂದು ರೌಂಡಿನ ವಿಶೇಷತೆ ಏನು ಅಂತಂದರೆ, ಮುತ್ತು ರಾಜ ಹೆತ್ತಂತಹ ಮುತ್ತು ಪುನೀತ್ ರಾಜ್ಕುಮಾರ್ ಅವರನ್ನು ಮತ್ತೆ ಮತ್ತೆ ನೆನಪಿಸುವಂತಹ ಒಂದು ಕೆಲಸ ಈ ಒಂದು ವೇದಿಕೆಯ ಮುಖೇನ ಆಗ್ತಾ ಇದೆ. ಅದಕ್ಕೆ ನೀವೆಲ್ಲರೂ ಕಾರಣೀಭೂತರಾಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ ಒಂದು ಕನೆಕ್ಷನನ್ನು ಮತ್ತೆ ಮತ್ತೆ ಮಾಡಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸ್ಟ್ರೇಟ್ ಅವೇ ಸೂರಜ್ ಸರ್, ಹೇಗಾಯಿತು ಈ ಪರ್ಫಾರ್ಮೆನ್ಸ್? ಓವರಾಲ್ ಇಟ್ ವಾಸ್ ಎನ್ ಗುಡ್ ಪರ್ಫಾರ್ಮೆನ್ಸ್. ಇಡೀ ಪರ್ಫಾರ್ಮೆನ್ಸ್ ಹೆಂಗೆ ಖುಷಿ ಎಂದಾದ ಮಂಡ ಯು ಯೂಸ್ ದ LCD ಬ್ಯಾಕ್ಗ್ರೌಂಡ್ ಐಟ್ ಪುನೀತ್ನ ಪಿಕ್ಸ್ ಆವಡು ಅಥವಾ ವೀಡಿಯೋಸ್ ಆವಡು ಅವು ಮಸ್ತ್ ಯುನೀಕ್ ಆದ ಪ್ರೆಸೆಂಟ್ ಮಂತಾರೆ, ಅವು ಹಿಂಗೆ ಮಸ್ತ್ ಇಷ್ಟ ಅಂಡ್. ಆ್ಯಂಡ್ ಆಬ್ವಿಯಸ್ಲಿ ಕಾಸ್ಟ್ಯೂಮ್ ಈಸ್ ಗುಡ್, ಬಟ್ ಯಾಂದಾದ ಎಕ್ಸ್ಪೆಕ್ಟ್ ಮನ್ಪಂಡ ಸಿನ್ಸ್ ಇಟ್ಸ್ ಎ TV program we look for especially for the girls whoever comes other team also a neat presentation of the makeup and the hairstyle. It is really counted that and it lifts your quality and standard of your performance. ಇಂದ ಬಗ್ಗೆ ಒಂಜಿ ನಿಕುಲೆ ಅಂದತ್ತು ಬೇತೆ ಟೀಮ್ ದಕ್ಕುಲ್ಲ ಐತ ಬಗ್ಗೆ ಒಂಚೂರು ಕಾನ್ಸಂಟ್ರೇಟ್ ಮಂದ ಮಸ್ತ್ ಬೆಟರ್. ಆ್ಯಂಡ್ ಎಸ್ ಟೆಲ್ ಮೀ ಏತ್ ಪ್ರಾಕ್ಟೀಸ್ ಪೋಂಡು ದಾಯ ಪಂಡ ಮಸ್ತ್ ಕಡೆ ಕೋಆರ್ಡಿನೇಷನ್ ಇಂಕ್ ಮಿಸ್ ಆಂಡ್ ವಾಟ್ ಈಸ್ ದ ಪ್ರಾಬ್ಲಮ್ ನಿಕುಲೆ ಪನ್ನೋಡು ಪಂಡ ಕಾಲೇಜ್ ಆಯ್ಬೇಕು ನಮ್ಮ ಪ್ರಾಕ್ಟೀಸ್ ಮಂತೊಂದಿತ್ತ ಒಂದು 4 to 5 days ಇದ್ದ ಬೈಯದ ಬರ್ತಕ್ಕೆ ನಮ್ಮ ಒಂಜಿ 4 o'clock ಒಂಜಿ 5 o'clock ಮುಟ್ಟ ಪ್ರಾಕ್ಟೀಸ್ ಮಂತೊಂದಿದ್ದ ಬೊಕ್ಕ ಲಾಸ್ಟ್ 2 days ಇದ್ದಿಂಚ ಒಂಜಿ 2 ದಿನ ಕಂಟಿನ್ಯೂಸ್ ಮಂತ. ಸೊ ನಿಕ್ಲೆಗೆ ಗೊತ್ತೊಂದು ಸ್ಟೇಜ್ ಬರ್ಪನದು ದಟ್ ಕೋಆರ್ಡಿನೇಷನ್ ಆ ಒಂದು ಇಜ್ಜಿ ಅಂದು. ಸೊ ಏನು ಪನ್ನೇರ್ಲ ನಿಕ್ಲೆ ಯು ಆಲ್ರೆಡಿ ನೋ ಇಟ್. ದಟ್ಸ್ ಅ ಗುಡ್ ಸೈನ್ ದಟ್ ನಿಕಲ ಮಿಸ್ಟೇಕನ್ನು ಆಕ್ಸೆಪ್ಟ್ ಮಂತ್ನ ಇಟ್ ಈಸ್ ಅ ಗುಡ್ ಸೈನ್. ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್ ಪಾರ್ಟ್. ಆ್ಯಂಡ್ ಬೊಕೊಂಜು ದಾದ ಏನು ಪಂಡ್ರೆ ಒಂದು ಮನ್ಪೆ ಪಂಡ ಆ್ಯಸ್ ಇಟ್ಸ್ ಎ ಕಾಲೇಜ್ ಟೀಮ್ ನಿಕಲು ಕಾಂಪಿಟಿಂಗ್ ವಿತ್ ದ ಪ್ರೊಫೆಷ್ನಲ್ ಟೀಮ್ಸ್ ಆಲ್ಸೋ ಮುಲ್ಪ ಮಸ್ತ್ ಪ್ರೊಫೆಷ್ನಲ್ ಟೀಮ್ಲು ಉಂಡು. ಮೇ ಬಿ ನಿಕಲೆಟ್ ಕೆಲವರು ಪ್ರೊಫೆಷ್ನಲ್ ಟೀಮ್ ಟೀತೆ ಟ್ರೈನ್ ಆದ್ಲು ಒಪ್ಪೇರು, ದ್ಯಾಟ್ ಈಸ್ ಡಿಫ್ರೆಂಟ್. ತಾಪಣ ಕೆಲವನ್ನ ಮೂಮೆಂಟ್ಸ್ ಗೊತ್ತಮ್ಮ, ಬಟ್ ಮೇ ಬಿ ಸಮ್ ಆರ್ ನಾಟ್ ಫ್ರಮ್ ಪ್ರೊಫೆಷ್ನಲ್ ಬ್ಯಾಕ್ಗ್ರೌಂಡ್ ಆಲ್ಸೋ. ಸೊ ಅವೇನು ಮೈಂಡ್ ಹಿಡ್ದಿದ್ದು ದಯಮಲ್ತದ್ದು ಜಾಸ್ತಿ ಹಾರ್ಡ್ ವರ್ಕ್ ಮಂತ್ಲೆ ಓನ್ಲಿ ಎನರ್ಜಿ ಎಕ್ಸ್ಪ್ರೆಷನ್ ನಲ್ಲ ಬೋರ್ಡ್ ಇತ್ತು. ಕಾನ್ಸೆಪ್ಟ್ ವೈಸ್ ಇಟ್ ಇಸ್ ಗುಡ್, ಬಟ್ ಕೊರಿಯೋಗ್ರಫಿ ವೈಸ್ಲ ಇಸ್ ಇಟ್ ಯು ಪೀಪಲ್ ಓನ್ಲಿ ಕೊರಿಯೋಗ್ರಾಫ್? ಸೊ ಗೋ ಫಾರ್ ಎ ಪ್ರೊಫೆಷ್ನಲ್ ಕೊರಿಯೋಗ್ರಾಫರ್ ಆ್ಯಂಡ್ ನಲ್ಲ ಒಂಚೂರು ನಿಕಲ ಟೀಮ್ಡ್ ಆ ಪೊಟೆನ್ಷಿಯಾಲಿಟಿ ಉಂಡು. ಯು ಕ್ಯಾನ್ ಕಮ್ as a good team. Okay, all the best to you. Thank you so much. Thank you so much. And Anvita Sagar. Hi everyone. Hello ma'am. First and foremost ನನಗೆ ಸಾಂಗ್ ಸೆಲೆಕ್ಷನ್ ತುಂಬ ಇಷ್ಟ ಆಯಿತು. ಫೈನಲಿ ಸಮಥಿಂಗ್ ಎಲ್ಸ್ ದೆನ್ ದ ನಾರ್ಮಲ್ ಸಾಂಗ್ಸ್. Thank you ma'am. ಸೆಕೆಂಡ್ಲಿ ಎಸ್ LED ಯೂಸ್ ಮಾಡಿದ್ದು ತುಂಬ ಇಷ್ಟ ಆಯಿತು. ಯಾಕಂತಂದರೆ ಪೋಸ್ಟರ್ಸ್ ಯೂಸ್ ಮಾಡಿ ನಾನು ಆ್ಯಕ್ಚುಲಿ ನೋಡಿದೆ ಅಲ್ಲಲ್ಲೇ ಬಿಡ್ತಾ ಇದ್ದಾರೆ ಪೋಸ್ಟರ್ಸ್ನ. ಇಟ್ಸ್ ಬೆಟರ್ ದಟ್ ಯು ಯೂಸ್ ದ LED. ಯೂಸೇಜ್ ಆಫ್ ಪೋಸ್ಟರ್ಸ್ ವಾಸ್ ನಾಟ್ ದೇರ್. ಅದಕ್ಕೆ 1 point ನನ್ನ ಕಡೆಯಿಂದ ಎಕ್ಸ್ಟ್ರಾ. ಇನ್ನೊಂದು ಕಾಸ್ಟ್ಯೂಮ್ಸ್ ವೆರ್ ನೈಸ್ ಆ್ಯಂಡ್ ಒಬ್ರಿಗೆ ಅಲ್ಲಿ ಲಿಫ್ಟ್ ಮಿಸ್ ಆಯಿತು, ಬಟ್ ಸ್ಟಿಲ್ ಶಿ ಕಂಟಿನ್ಯೂಡ್ ದ್ಯಾಟ್. ಐ ರಿಯಲಿ ಲೈಕ್ ದಟ್. ಯಾಕಂತಂದರೆ ಪರ್ಫಾರ್ಮೆನ್ಸ್ ಬಿಡಬಾರ್ದು, ಏನೇ ಆದರೂ ಪರ್ಫಾರ್ಮೆನ್ಸ್ ಬಿಡಬಾರ್ದು. ಆ್ಯಂಡ್ ಇನ್ನೊಂದು ಟೈಮ್ ಕಮ್ಮಿ, ಐ ಆಮ್ ನಾಟ್ ಸೇಯಿಂಗ್ ಇಟ್ ಇನ್ ಅ ರೂಡ್ ವೇ, ಬಟ್ ಟೈಮ್ ಕಮ್ಮಿ ಇತ್ತು. ಇನ್ನೊಂದು ಅದು ರೀಸನ್ಸ್ ಆರ್ ನಾಟ್ ರಿಯಲಿ ಗಿವನ್ ಆರ್ ಟೇಕನ್. ಯಾಕೆ ಅಂತಂದರೆ ಈವನ್ ಐ ಗೋ ಫಾರ್ ಶೂಟ್, ನಾನು ಇನ್ನೊಂದು ಡ್ಯಾನ್ಸ್ ಶೋ ಕೂಡ ಮಾಡ್ತಾ ಇದ್ದೆ. ಸೊ ನಾನು ಮಾರ್ನಿಂಗ್ 6 ನೈಟ್ 8 o'clock ಶೂಟ್ ಮುಗಿಸಿದ್ರು ಐ ಹ್ಯಾವ್ ಟು ಗೋ ಫಾರ್ ದ ಪ್ರಾಕ್ಟೀಸ್ ಆಫ್ಟರ್ 8. ಆ 8 2 ಆಗುತ್ತಾ 3 ಆಗುತ್ತಾ 4 ಆಗುತ್ತಾ ಡಸಂಟ್ ಮ್ಯಾಟರ್, ಬಿಕಾಸ್ ನಾನು ಒಬ್ಬಳೇ ಅಲ್ಲ, ಅಲ್ಲಿ ಸುಮಾರು ಜನ ಕಷ್ಟಪಡ್ತಾ ಇರ್ತಾರೆ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ಒಂದು ಸ್ಟೇಜ್ ಸಿಗೋದು ಅಂತಂದರೆ ಇಟ್ ಈಸ್ ಅ ಅಪಾರ್ಚುನಿಟಿ. ಆ ಅಪಾರ್ಚುನಿಟಿ ನಾವು ಮಿಸ್ ಮಾಡ್ಕೋಬಾರ್ದು. ಅದು ನಮಗೆ ಸಿಕ್ಕಿದೆ ಅಂತಂದರೆ ವಿ ಹ್ಯಾವ್ ಡನ್ ಸಮಥಿಂಗ್ ಟು ಗೆಟ್ ದ್ಯಾಟ್ ಅಲ್ವಾ. ಆ್ಯಂಡ್ ಕಷ್ಟ ಆಗುತ್ತೆ, ನನಗೆ ಅರ್ಥ ಆಗುತ್ತೆ, ಬಿಕಾಸ್ ನೀವು ಕಾಲೇಜಿಗೆ ಹೋಗ್ತಾ ಇದ್ದೀರಾ, ಸ್ಟಡೀಸ್ ಈಸ್ ಇಂಪಾರ್ಟೆಂಟ್. ಬಟ್ ಹಾಗೆಯೇ ನೀವು ಡ್ಯಾನ್ಸ್ನ ಚೂಸ್ ಮಾಡಿರೋದ್ರಿಂದ ದಿಸ್ ಇಸ್ ಆಲ್ಸೋ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದ್ಯಾಟ್. ಸೊ ಮೇಕ್ ಶ್ಯೂರ್ ಯು ಬ್ಯಾಲೆನ್ಸ್ ಬೋತ್ ಆಫ್ ಇಟ್ ಆ್ಯಂಡ್ ಗಿವ್ ಟೈಮ್ ಫಾರ್ ದಿಸ್ ಆಲ್ಸೋ. ನೆಕ್ಸ್ಟ್ ಟೈಮ್ ನಿಮ್ಮ ಕೋಆರ್ಡಿನೇಷನ್ ಆಗಿರ್ಬೋದು, ನಿಮ್ಮ ಆ ಸ್ಟ್ರೆಂತ್ನ ವಾಪಸ್ ತೊಗೊಂಬನ್ನಿ, ಬಿಕಾಸ್ ಐ ಕ್ಯಾನ್ ಡೆಫಿನೆಟ್ಲಿ ಸಿ ದ ಸ್ಟ್ರೆಂತ್. ನೀವೇ ಕೊರಿಯೋಗ್ರಫಿ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತಂದರೆ ಇಫ್ ಇನ್ ಕೇಸ್ ಯು ಪುಟ್ ದ್ಯಾಟ್ ಮೋರ್ ಹಾರ್ಡ್ ವರ್ಕ್ ಅಲ್ಲ, ಡೆಫಿನೆಟ್ಲಿ ಯು ವಿಲ್ ಗೋ ಟು ದ ಫಿನಾಲೆ ಅನ್ಕೊಳ್ತೀನಿ. ಸೊ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಓ ಮೈ ಗಾಡ್ ಫ್ಯಾಂಟಾಸ್ಟಿಕ್. ನೀವು ನಿಮ್ಮ ಒಂದು ಲೈಫ್ ಸ್ಟೋರಿ ಆ್ಯಂಡ್ ನಿಮ್ಮ ಹಾರ್ಡ್ ವರ್ಕ್ ಸ್ಟೋರಿ ಎಲ್ಲ ಹೇಳಿದಾಗ ಡೆಫಿನೆಟ್ಲಿ ನಮಗೂ ಖುಷಿ ಆಗುತ್ತೆ. ಸೊ ಅವ್ರಿಗೂ ಒಂದು ಒಳ್ಳೆ ಇನ್ಸ್ಪಿರೇಷನಲ್ ಸ್ಟೋರಿ ಸಿಗ್ದಂಗೆ ಆಗುತ್ತೆ. ಬಟ್ ಮಲಗೋದು ಯಾವಾಗ ನೀವು? 8 ಗಂಟೆಗೆ ಬಂದು 6 ಗಂಟೆಗೆ ಎದ್ದು 4 ಗಂಟೆಗೆ ಮಲಗಿ, ನೋ ಸ್ಲೀಪ್, ಮತ್ತೆ ಒಂದು 2 hours 1 hour ಸ್ಲೀಪ್, ಮತ್ತೆ 6 o'clock ಗೋ ಟು ದ ಶೂಟ್, ಅಗೇನ್ ಶೂಟ್. ಅಲ್ಲಿ ಏನಾದರೂ ಬ್ರೇಕ್ ಕೊಟ್ಟು ಅಂದರೆ ಹೋಗ್ಬಿಟ್ಟು ಹಂಗೆ ಪಾಚ್ಕೊಂಡ್ಬಿಡೋದು ಅಷ್ಟೇ. ಸೂಪರ್. ಅಂದರೆ ಹೊಸ ಗೋದ್ರೇಜ್ ಏನಾದರೂ ತಗೊಂಡಿದ್ದೀರಲ್ಲ, ಹೊಸ ಬ್ಯಾಂಕ್ ಅಕೌಂಟ್ ಏನಾದರೂ ಆ ಥರ?
ಯಾಕೆ? ಅಲ್ಲ, ನೀವು ನಿದ್ದೆನೇ ಮಾಡದೆ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಸ್ಯಾಲ್ರಿನೂ ಇದೆಲ್ಲ ದುಡ್ಡೆಲ್ಲ ಜಾಸ್ತಿ ಬರುತ್ತಲ್ಲ, ಆ ಕೇಳಿ. ಅವಾಗ ಗುರು ಕಿರಣ್ ಸರ್ ಒಂದು ಹೇಳಿದ್ರು, ನೆನಪಿದ್ಯಾ? ಕಾಸು ಆಗದೆ ನಮಗೆ ಲೇಟ್ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ನಿಮ್ಗೆ ಆಗಿದೆ ಅಂತ ನಮ್ಗೆ ಗೊತ್ತಿದೆ. ಬಟ್ ಎನಿವೇಸ್, ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಆ ಲಿಫ್ಟ್ ಬಗ್ಗೆ ಹೇಳಿದ್ರು ಅಲ್ವಾ, ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದೆಲ್ಲ ನೋಟಿಸ್ ಮಾಡ್ತೀರಿ. ಇವಾಗ ಒಂದು ಬಿಲ್ಡಿಂಗ್ ಇರುತ್ತೆ, ಲಿಫ್ಟ್ ಹಾಳಾದ್ರೆ ನಾವೇನು ಮಾಡ್ತೀವಿ? ಸ್ಟೆಪ್ಸಲ್ಲಿ ಹೋಗ್ತೀವಿ ಅಲ್ವಾ? ಬಟ್ ಆ ಲಿಫ್ಟ್ ಬಗ್ಗೆ ಹೇಳಿದ್ದಲ್ಲ ಅವರು, ಬೇರೆ ಲಿಫ್ಟು. ಎನಿವೇಸ್, ಕಿಶೋರ್ ಅಲ್ಲ, ನಾವು ಎಲ್ಲಿಂದ ಎಲ್ಲಿಗೆಲ್ಲ ಕನೆಕ್ಟ್ ಮಾಡ್ತೀವಿ ಅಂತ ಪ್ರೂವ್ ಮಾಡಿದ್ದೆ. ಆ್ಯಂಡ್ ಕಿಶೋರ್ ಸರ್ ಪ್ಲೀಸ್. ಫ್ರೀ ಸ್ಟೈಲ್ ಬೊಕ್ಕ ಒಂಚೂರು ಮಾಸ್ ಬೊಕ್ಕ ಕಂಟೆಂಪ್ರರಿ ಮೂಜ್ ಮಿಕ್ಸ್ ಮಾಡಿದಾರೆ ಅಂದೆ. ಯಾ ಎಡ್ಡ ಆತನ ನಿಕ್ಲೇನ ಅವೇ ಸೂರಜ್ಲ ಪಂಡೇರು ಅನ್ವಿಲ ಪಂಡೇರು ಇರೆಗ್ ಎಕ್ಸ್ಪ್ರೆಷನ್ ಒಂಚೂರು ಬೋಡಿತ್ತನ್ ಬೊಕ್ಕೊಂಜಿ ವಿಷಯದ ಪಂಡ ಕುಡ್ಲಡ್ ಎಡೆಡೆ ಟ್ಯಾಲೆಂಟ್ ಮಲಮಲ ಕೊರಿಯೋಗ್ರಾಫರ್ಸ್ ನಕ್ಲೊಲ್ಲೇರು ನಿಕ್ಲೆಗೆ ಆರಾಮ್ಸೆ ಬೋದು ಅಕ್ಲೊಟ್ಟಿಗೆ ನಿಕ್ಕುಲಿತ್ತ ಮಲ್ದಿನ ಒಂದು ಮಸ್ತ್ ಎಡ್ಡ ಆತನ್. ನಾನೊಂಜಿ ಕೊರಿಯೋಗ್ರಾಫರ್ ಪತ್ತೊಲ್ಲೆ ನನ್ನಲ್ಲ ನಿಕ್ಕುಲು ಯು ಕ್ಯಾನ್ ಗೋ ಫಾರ್. ಆ್ಯಂಡ್ ಕಾಸ್ಟ್ಯೂಮ್ ನಿಕ್ಲೆನ ಆರ್ನೊಂಜಿ ಕಾಸ್ಟ್ಯೂಮ್ ಮಿಸ್ ಆಂಡ್ ಆಂಡಲ ಆರ್ ಕಂಟಿನ್ಯೂ ಮಲ್ದೇರು. ದ್ಯಾಟ್ಸ್ ಆ್ಯಡ್ಸ್ ಆಫ್ ಟು ಯು. ಆ್ಯಂಡ್ ಬೊಕ್ಕೊಂಜಿ ಯಾ ಸೂರಜ್ ಪಂಡೇರ್ LED ದ ಎಡ್ಡ ಆತನ್. ಓವರ್ ಆಲ್ ಇಟ್ಸ್ ಅ ಗುಡ್ ಒನ್ ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಭಾರಿ ಖುಷಿ ಆಗಿ ನಿಕ್ಲೆ ಎಂಕ್ಲ LED ರೆಂಟ್ ಕೊರುವ ಒಂದು ಅರ್ಥ ಮಲ್ತು ನಾನು ಯೂಸ್ ಮಾಡ್ತಾರೆ. ದಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಸ್ಟೇಜ್ ಆದಪ್ಪು LED ಆದಪ್ಪು ಮಾತ ನಿಕ್ಲನೆ ಮಾತ ಟೀಮ್ ದಾಕಲ್ಲ. ಸೊ ಯು ಕ್ಯಾನ್ ಯೂಸ್ ಇಟ್, ನೋ ಪ್ರಾಬ್ಲಮ್ ಎಟ್ ಆಲ್. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ರಾಮಕೃಷ್ಣರೇ, ಐ ಮೀನ್ ರಾಮಕೃಷ್ಣ ಕಾಲೇಜ್ ದಾಖಲೆ ಭಾರಿ ಶೋಕ ಆನೆ. ಸೊ ಮಸ್ತ್ ಎಂಕ್ಲ ಖುಷಿ ಆಗ್ಬಿಟ್ಟು ಯಾಕಂದ್ರೆ ರಾಮಕೃಷ್ಣ ಕಾಲೇಜ್ ಬಂಡ ಮಚ್ ಕನೆಕ್ಟೆಡ್ ಏನು ಸುಮಾರು ಕಾರ್ಯಕ್ರಮಗಳು ಹೋಸ್ಟ್ ಮಾಡಿದೆ. ಸೊ ಅಂಚ ಅದು ವಿಶ್ ಯು ಆಲ್ ದಿ ಬೆಸ್ಟ್. ಒಂದು ಸ್ಪೆಷಲ್ ಆಲ್ ದಿ ಬೆಸ್ಟ್ ನಿಕ್ಲಿಗೆ ಎಡ್ಡೆ ಅವಡೆ. ಆ್ಯಂಡ್ ನೆಕ್ಸ್ಟ್ ರೌಂಡ್ಗೆ ಮೀನಿಗೆ ಬತ್ತನ ದಾದ ಎಕ್ಸ್ಪೆಕ್ಟ್ ಮಾಡ್ಬೋಲಿ ನೆಡ್ದು ಚೂರು ಮಸ್ತ್ ಬೆಟರ್ ಕೊರ್ಪಾಪ ಅಂತ. ಅದೇ ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಎಡ್ಡೆ ಔಟ್ ಮಾದ್ರಿಗಳ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ದೊಂದು ಕೂಡ ಬಲೆ. ಆ್ಯಂಡ್ ಕುಡೊಂಜಿ ಟೀಮ್ ನಿಕ್ಲಿಗೋಸ್ಕರ ಕಾತೊಂದು ಪುಡು. ಟೇಕ್ ಅ ಬ್ರೇಕ್. Welcome back after the break to your favorite show, that is Namma TV presents Yamuna Asha City Dance Warriors Season 2, powered by Amrit Noni and Nippon Paint. And ಇನ್ನೊಂದು ತಂಡ ನಿಮಗೋಸ್ಕರ ಈ ಒಂದು ರೌಂಡಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಕಾನ್ಸೆಪ್ಟನ್ನು ತಗೊಂಡು ಬಂದಿದೆ. ಸೊ ಇವಾಗ ನಿಮ್ಮ ಮುಂದೆ ಬರ್ತಾ ಇದೆ ಕುಂದಾಪುರದ ನಾಡಗುಡ್ಡಂಗಡಿಯಿಂದ ಬಂದಿರುವಂತಹ ಬೆಸ್ಟ್ ಗೈಸ್ ಅನ್ನೋವಂತಹ ಡ್ಯಾನ್ಸ್ ಟೀಮ್ಸ್. ಅವ್ರಿಗೆ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪುಟ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ದ ಟೀಮ್ ಫ್ರಮ್ ಕುಂದಾಪುರ. The way she came into the place, I knew right then and there. There was something different about this girl. The way she moved, her hair, her face, her lines, divinity in motion. ಮಾರಮ್ಮನ ಜಾತ್ರೆ ದೋಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಭತ್ತ ಸೇಲಾಗೋಯ್ತು, ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ದೀಪ ಆಫ್ ಆಗೋಯ್ತು, ಮಾರಮ್ಮಂಗೂ ಬೋರ್ ಆಗೋಯ್ತು. ನೋಡುವರ್ಗೂ ನೋಡಿ ಒಬ್ಳು ತಾಯಿ ಮಗುವ ಹೆತ್ತೆ ಬಿಟ್ಲು. ಹುಟ್ಟಿಗೊಂದು ರೀಸನ್ ಇಲ್ಲ, ಇರೋದಿಕ್ಕೂ ಸೀಸನ್ ಇಲ್ಲ. ಹೆಸರು ಗಿಸ್ರಲ್ಲಿ ಏನೈತ್ರಪ್ಪ, ಹಂಗೆ ಸ್ವಲ್ಪ ಕುಗ್ಬೇಕಪ್ಪ. The girl was bad. The girl was dangerous. You know you want me. Dangerous. Dangerous.
ಹಾರನ ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. Get the point? Good. Let's dance. Okay, and that was from the Michael Jacksons of Mangalore. Ade, okay, fantastic. I mean, Kundapur. So ಕುಂದಾಪುರದಿಂದ ಇಲ್ಲಿಗೆ ಬಂದಿದ್ದೀರಾ ಆ್ಯಂಡ್ ಈ ಶೋನಲ್ಲಿ ಭಾಗವಹಿಸಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಅದು ಟಿ ವಿ ಶೋನಲ್ಲಿ ಮಾಡಬೇಕಂತ ತುಂಬಾ ಇದಿರುತ್ತೆ. ಇದರಲ್ಲಿ ಒಂದು ಚಾನ್ಸ್ ಸಿಕ್ಕಿದೆ, ಇದರಲ್ಲಿ ಏನಾದರೂ ಒಂದು ಮಾಡಬೇಕಂತ. ಏನಾದರೂ ಒಂದು ಮಾಡಿ, ಬಟ್ ಡ್ಯಾನ್ಸ್ ಅಂತೂ ಮಾಡ್ಬೇಕು ನೀವು. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಅವ್ರು ಲಾಸ್ಟಲ್ಲಿ ಅಲ್ಲಿ ಮೂನ್ ವಾಕ್ ಮಾಡ್ತಾ ಇದ್ರಲ್ವ, ಯಾರದು? ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂದರೆ ನಾವು ಆಗದಿಂದ ಅಂದ್ಕೋತಾ ಇದ್ವಿ ಅದು ಕ್ಲೀನ್ ಮಾಡಿಸ್ಬೇಕು ಅಂತ. ಆ ಮೂನ್ ವಾಕಲ್ಲಿ ಅದೊಂದು ಹೆಲ್ಪ್ ಆಗುತ್ತೆ, ಕ್ಲೀನ್ ಆಗುತ್ತೆ. ಸೊ ಎಂಡಲ್ಲಿ ನೀವೆಲ್ಲ ಸೇರಿ ಇಡೀ ಸ್ಟೇಜ್ ಒಂದು ಮೂನ್ ವಾಕ್ ಮಾಡಿದ್ರೆ ಫುಲ್ ಕ್ಲೀನ್ ಆಗಿಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಇವಾಗ ಸ್ಟ್ರೇಟ್ ಅವೇ ನಮ್ಮ ಕಿಶೋರ್ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಾಯ್ ಎವ್ರಿವಾನ್. ಹಾಯ್ ಸರ್. ಹೆಂಗಿದ್ದೀರಾ? ಚೆನ್ನಾಗಿದೆ. ಫೈನ್. ಓಕೆ, MJ ವಿತ್ ಸ್ವಲ್ಪ ಲಾಕಿನ್ ಸೆಕ್ಷನ್ ಅಲ್ವಾ? ಎಸ್ ಸರ್. ಕಾನ್ಸೆಪ್ಟ್ ಬಂದುಬಿಟ್ಟು ಚೆನ್ನಾಗಿತ್ತು. MJ ಡಾನ್ಸಿಂಗ್, ನಿಮ್ಮದು ಕಾಸ್ಟ್ಯೂಮ್ ವೈಸ್ ಚೆನ್ನಾಗಿದೆ. ಸ್ವಲ್ಪ ಕೋಆರ್ಡಿನೇಟೆಡ್ಲಿ ಮಿಸ್ ಆಯಿತು. ಆ್ಯಂಡ್ ಸಾಂಗ್ಸ್ ನೀವು ಚೂಸ್ ಮಾಡಿದ್ದೀರಾ, ನೈಸ್ ಸಾಂಗ್. ಆ್ಯಂಡ್ ನೀವು ನೆಕ್ಸ್ಟ್ ಏನು ಮಾಡ್ತೀರಾ ಮೇನ್ ಥಿಂಗ್ ಅದಲ್ಲಿ. ಓಕೆ, ಬಟ್ ದಿಸ್ ಈಸ್ ಫಾರ್ ಮೀ ಇಸ್ ಲೈಕ್ ಓಕೆ ಪರ್ಫಾರ್ಮೆನ್ಸ್ ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು ಸರ್. ಎಸ್, ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಸೂರಜ್ ಸನಿಲ್ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಬೆಸ್ಟ್ ಗೈಸ್ ಡ್ಯಾನ್ಸ್ ಕ್ರೂ, ಹಾಯ್ ಎಲ್ರಿಗೂ ನಮಸ್ತೆ ಸರ್. ನಮಸ್ತೆ. ನನಗೆ ತುಂಬ ಇನೋವೇಟಿವ್ ಅನಿಸ್ತು ನಿಮ್ಮ ಆ್ಯಕ್ಟ್. ಯಾಕೆಂದರೆ ಒಂದು MJ ಫಾರ್ಮ್ನ ತೊಗೊಂಡು ಪುನೀತ್ ರಾಜ್ಕುಮಾರ್ ಈಸ್ ದ MJ ಆಫ್ ಕರ್ನಾಟಕ. ಯಾಕೆಂದರೆ ನಮಗೆ ಪ್ರಭುದೇವ್ ಇಂಡಿಯಾಗಿದ್ದರೆ ಕರ್ನಾಟಕಕ್ಕೆ ಪುನೀತ್ ರಾಜ್ಕುಮಾರ್ ಸರ್ ಥರ ಯಾರು ಡಾನ್ಸ್ ಮಾಡೋರು ನಂಗೆ ಗೊತ್ತಿಲ್ಲ. ಸೊ ನೀವು ಅಂಥ ಒಂದು ಲೆಜೆಂಡ್ರಿ ಇಂಟರ್ನ್ಯಾಷನಲ್ ಪರ್ಫಾರ್ಮರ್ನ ತಂದು ನಮ್ಮ ಒಂದು ಪುನೀತ್ ಸರ್ಗೆ ಕ್ಲಬ್ ಮಾಡಿ ಡೆಡಿಕೇಟ್ ಮಾಡಿರೋದು ವೆರಿ ವೆರಿ ಇನೋವೇಟಿವ್ ಆ್ಯಂಡ್ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಸ್ಪೆಷಲ್ ನಿಮ್ಮ ಅಟ್ರಾಕ್ಷನ್ ಇಡೀ ಟೀಮಲ್ಲಿ ಅಂದರೆ ಒಂದು ಹುಡುಗಿ MJ ಸ್ಟೆಪ್ಸ್ನ ಅಷ್ಟು ನೀಟಾಗಿ ಮಾಡ್ಕೊಂಡು ಬಂದಿರೋದು. ವೆರಿ ವೆರಿ ಗುಡ್ ಜಾಬ್ ಫ್ರಮ್ ಯು. ಓಕೆ, ಆ್ಯಂಡ್ ಆಲ್ಸೋ ಏನು ಅನಿಸ್ತು ಅಂದರೆ ಇನ್ನೂ ಸ್ವಲ್ಪ ಎನರ್ಜಿ ಆ್ಯಂಡ್ ಕೋಆರ್ಡಿನೇಷನ್ ಬೇಕಿತ್ತು. ಈ ಐಡಿಯಾಸ್ ಚೆನ್ನಾಗಿದೆ. ಅಂದರೆ ಪುನೀತ್ ರಾಜ್ಕುಮಾರ್ಸ್ದು ಫುಲ್ ಲೈಫ್ ಸ್ಟೋರಿಯೇ ತಂದು ಟ್ರಿಬ್ಯೂಟ್ ಕೊಡಬೇಕಂತಿಲ್ಲ, ಬರೀ ಒಂದು ಸಾಂಗ್ ಮುಖಾಂತರ ಒಂದು ಫಾರ್ಮ್ ಮುಖಾಂತರ ಟ್ರಿಬ್ಯೂಟ್ ಕೊಡ್ಬೋದು ಅನ್ನೋದನ್ನು ನೀವು ತೋರಿಸಿದ್ದೀರಿ ಇವತ್ತು. ದ್ಯಾಟ್ ಈಸ್ ವೆರಿ ವೆರಿ ಗುಡ್. ಓನ್ಲಿ ಥಿಂಗ್ ಈಸ್ ನಿಮ್ಮ ಕೋಆರ್ಡಿನೇಷನ್ ಮತ್ತು ಸ್ವಲ್ಪ ಎನರ್ಜಿ ಇನ್ನೂ ಇದ್ದಿದ್ರೆ ಡೆಫಿನೆಟ್ಲಿ ಇಟ್ ವುಡ್ ಹ್ಯಾವ್ ಬೀನ್ ಆ್ಯಂಡ್ ಸ್ಟ್ಯಾಂಡಿಂಗ್ ಓವೇಷನ್ ಪರ್ಫಾರ್ಮೆನ್ಸ್. ಅಷ್ಟು ಎಫರ್ಟ್ ಇದೆ ನಿಮ್ಮದ್ರಲ್ಲಿ. ಸೊ ಬಿಟ್ಕೊಡ್ಬೇಡಿ. ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆದರೆ ಬೈ ಚಾನ್ಸ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೀವು ಬರಬೇಕು. ಓಕೆ, ಆಲ್ ದ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನ್ವಿತಾ ಸಾಗರ್ ಪ್ಲೀಸ್. ನನಗೆ ಆ್ಯಕ್ಚುಲಿ ಸೂರಜ್ ಸರ್ ಹೇಳ್ದಂಗೆ ದ ಐಡಿಯಾ ವಾಸ್ ವೆರಿ ನೈಸ್. MJ ಅವ್ರದ್ದು ಕಾಸ್ಟ್ಯೂಮ್ ಪ್ಲಸ್ ಆ ಸಾಂಗಿಗೆ ಪುನೀತ್ ಸರ್ನ ಆ್ಯಡ್ ಮಾಡಿರೋದು ಅಥವಾ ವೈಸಾ ವರ್ಸ, ವಾಟ್ ಎವರ್ ಇಟ್ ವಾಸ್ ವೆರಿ ನೈಸ್. ದ ಕಾನ್ಸೆಪ್ಟ್, ದ ಥೀಮ್, ದ ಐಡಿಯಾ ವಾಸ್ ವೆರಿ ನೈಸ್. ಸ್ಟಾರ್ಟಿಂಗಲ್ಲಿ ಕೋಆರ್ಡಿನೇಷನ್ ಮಿಸ್ ಆಯಿತು, ಬಟ್ ಲಾಸ್ಟ್ ಏನು ಮಾಡಿದ್ರಲ್ವ ಇಟ್ ವಾಸ್ ಗುಡ್. ಇಟ್ ವಾಸ್ ಪ್ರಿಟಿ ಮಚ್ ಗುಡ್ ಆ್ಯಂಡ್ ಕೋಆರ್ಡಿನೇಷನ್ ಅಲ್ಲಿತ್ತು. ಬಟ್ ನಾವು ಅವಾಗ ಮಾತಾಡ್ತಾ ಇದ್ವಿ, ದ ಫಸ್ಟ್ ಸೂರಜ್ ಸರ್ ಜೊತೆ ಮಾತಾಡ್ತಾ ಇದ್ದೀವಿ, ಫಸ್ಟ್ ಆ್ಯಂಡ್ ದ ಲಾಸ್ಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀವು ಎಲ್ಲಿ ಎನರ್ಜಿನ ತಗೋಬೇಕು, ಎಲ್ಲಿ ಬಿಡಬೇಕು, ಅಥವಾ ಎಲ್ಲಿ ಅದನ್ನು ಮೇಂಟೈನ್ ಮಾಡಬೇಕು ಅಂತೇಳಿ ನಿಮಗೆ ಗೊತ್ತಿರಬೇಕು. ವೆನ್ ಯು ಡ್ಯಾನ್ಸಿಂಗ್ ಓನ್ಲಿ, ವೆನ್ ಯು ಲರ್ನ್ ಅಬೌಟ್ ಇಟ್ ಅಲ್ವಾ ಅಂತಂದರೆ ಇವಾಗ ಡ್ಯಾನ್ಸ್ ಮಾಡ್ತಾ ಇಲ್ಲಿ ಎನರ್ಜಿನ ತೊಗೋಬೋದು ಅಥವಾ ಇಲ್ಲಿ ಎನರ್ಜಿ ನಾನು ಬಿಡ್ಬೋದು ಅಂತ ನೀವು ಕಲ್ತ್ಬಿಟ್ರೆ ಸೊ ಆವಾಗ ನೀವು ಎನರ್ಜಿನ ಹೋಲ್ಡ್ ಆನ್ ಮಾಡ್ಕೋಬೋದು. ಸೊ ಟಿಲ್ ದ ಎಂಡ್. ಸೊ ಪ್ಲೀಸ್ ಡೂ ದ್ಯಾಟ್ ಬಿಕಾಸ್ ಇಟ್ ವಾಸ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್ ಸರ್ ಹೇಳ್ದಂಗೆ. ಅಷ್ಟೇ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ವೆರಿ ಗುಡ್ ಕಾಮೆಂಟ್ ಅನ್ವಿತಾ ಸಾಗರ್ ಹೇಳ್ದಂಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನು ಹೇಳ್ತೀರಾ, ಒಳ್ಳೆ ಕಮೆಂಟ್ ಸಿಕ್ತು ನಿಮಗೆ. ಅಂದರೆ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಓವರ್ ಆಲ್ ಇಟ್ಸ್ ಅ ನೈಸ್ ಕಮೆಂಟ್. ಸೊ ಕುಂದಾಪುರದಿಂದ ಬಂದಿದ್ದೀರಾ, ಕನ್ನಡದಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಾ? ನಿಮ್ಮ ಕುಂದಾಪುರದವ್ರು ತುಂಬ ಜನ ಸಪೋರ್ಟ್ ಮಾಡ್ಲೂಬೋದು, ಸೊ ಅವ್ರಿಗೆ ಏನು ಹೇಳ್ತೀರಾ? ಬಂದು ತುಂಬ ಖುಷಿ ಆಯಿತು.
ಇದೇ ರೀತಿ ಈ ಸ್ಟೇಜಲ್ಲಿ ಇನ್ನೂ ಮುಂದೆ ಬೆಳಿಬೇಕಂತ ತುಂಬ ಆಸೆ ಇದೆ. ಅದೇ ರೀತಿ ಏನಾದರೂ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆದ್ವಿ ಅಂತ ಹೇಳಿದ್ರೆ ಇನ್ನೂ ಇದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ನಾವು ಕೊಡ್ತೀವಿ. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಸ್ಟೇಜ್ ಬೆಳೆಯೋಕ್ಕಾಗಲ್ಲ, ಯಾಕೆಂತಂದರೆ ಅದು ಸೈಜ್ ಇಷ್ಟೇ. ಬಟ್ ಸ್ಟೇಜಲ್ಲಿ ನೀವು ಬೆಳಿಬೋದು, ನೀವು ಡೆಫಿನೆಟ್ಲಿ ಬೆಳೀರಿ ಅಂತ ನಮ್ಮ ಆಸೆ. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಏನು ನಿಮ್ಮ ಹೆಸರು? ಸುಜಾನ್. ಅಲ್ಲ ಆಯ್ತು. ಏನು ಮಾಡೋದು ನೀವು? ಏನು ಕಲಿಯೋದು? ಏನು ಕಲಿಯೋದು ಅಂತ? 8th ಸ್ಟ್ಯಾಂಡರ್ಡ್. ಓಕೆ, ಬಟ್ 8th ಸ್ಟ್ಯಾಂಡರ್ಡಲ್ಲಿ ಇದ್ರೂ ಕೂಡ ಇಷ್ಟೊಂದು ಎನರ್ಜೆಟಿಕ್ ಆಗಿ ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಇವ್ರು ಉತ್ತರ ಕೊಡ್ತಾ ಇದ್ದಾರೆ ಸೈಡಲ್ಲಿ ನಿಂತ್ಕೊಂಡು. ಎನಿವೇಸ್, ವಿಶ್ ಯು ಆಲ್ ದಿ ಬೆಸ್ಟ್. ಚೆನ್ನಾಗಿರಲಿ ಆ್ಯಂಡ್ ಒಳ್ಳೇದಾಗಲಿ, ನೆಕ್ಸ್ಟ್ ರೌಂಡಿಗೆ ಹೋಗೋ ಥರ ಆಗಲಿ. ಆಲ್ ದಿ ಬೆಸ್ಟ್. ಓಕೆ, ಈ ಒಂದು ಎಪಿಸೋಡನ್ನು ಮುಗಿಸುವಂತಹ ಸಮಯ ಬಂದಿದೆ. ಬಟ್ ಬಿಫೋರ್ ದ್ಯಾಟ್, ಎಲ್ಲ ಎಪಿಸೋಡಲ್ಲೂ ಕೂಡ ಎಂಡಲ್ಲಿ ವಾರಿಯರ್ಸ್ ಆಫ್ ದ ಡೇ ಅನ್ನೋವಂಥ ಒಂದು ಸ್ಪೆಷಲ್ ಅವಾರ್ಡ್ ಇರುತ್ತೆ. ಆ ಒಂದು ಎಪಿಸೋಡಲ್ಲಿ ಯಾರು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಸಿಗೋವಂಥ ಅವಾರ್ಡ್. ಸೊ ಈ ಒಂದು ಎಪಿಸೋಡಲ್ಲಿ ಇವತ್ತಿನ ವಾರಿಯರ್ ಆಫ್ ದ ಡೇ ಯಾರಾಗ್ತಾರೆ ಅನ್ನೋವಂತಹ ಒಂದು ಪ್ರಶ್ನೆಗೆ ಉತ್ತರ ಖಂಡಿತವಾಗಲೂ ಸಿಗುವಂತಹ ಸಮಯ. ಸೊ 4 ಜನರಿಗೂ ಒಂದು ರೀತಿಯಲ್ಲಿ ಸಮನಾದಂತಹ ಕಮೆಂಟ್ ಸಿಕ್ಕಿದೆ. ಬಟ್ ಜಡ್ಜಸ್ ಕೂಡಿಸಿ, ಕಳೆದು, ಬಾಗಿಸಿ, ಗುಣಿಸಿ ಎಂಡಲ್ಲಿ ಯಾರಿಗೆ ಕೊಡ್ತಾರೆ ಅಂತ ನೋಡಬೇಕು. ಸೊ ಓವರ್ ಟು ದ ಜಡ್ಜಸ್. ಓವರಾಲ್ ಪರ್ಫಾರ್ಮೆನ್ಸ್ ತೂದ ಇವಾಗ ಇಂಕುಲ್ ಮೂಜನ್ಲ ಇಂಕುಲ್ ಡಿಸೈಡ್ ಮಲ್ತಾ ಆತಂಡು ಪನ್ನ ಪೂರೇನಲ್ಲ ಪರ್ಫಾರ್ಮೆನ್ಸ್ ಎಡ್ಡೆ ಇತ್ತನ್. ಆ್ಯಂಡ್ ವಾರಿಯರ್ಸ್ ಆಫ್ ದ ಡೇ ಗೋಸ್ ಟು ಫಾಲ್ಕನ್ಸ್ ಡಾನ್ಸ್. ಕಂಗ್ರಾಚುಲೇಷನ್. ಸೊ ದಯವಿಟ್ಟು ಫಾಲ್ಕನ್ ಡ್ಯಾನ್ಸ್ ಕ್ರೂ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಆ್ಯಂಡ್ ಈ ಒಂದು ಅವಾರ್ಡನ್ನು ಕೊಡೋದಕ್ಕೆ ಈಗಲ ಮಾತೇನೆಲ್ಲ ಮೋಕೆದ ನಮ್ಮ ಟಿವಿದ ಒಂದು ಖ್ಯಾತ ನಿರೂಪಕರು ಎನ್ನೋ ಒಂದು ಗುರುಕುಲು ಅಂತ ಬನ್ನಲ್ಲಿ ನವೀನ್ ಶೆಡ್ರ್ ಎಡ್ಮೆ ಮಾರ ಮೇರೆ ದಯಮಾಲ್ತಿದ್ದು ವೇದಿಕೆಗೆ ಬರೋಡು. ಸೊ ಜೋರಾನ ಚಪ್ಪಾಳದೊಟ್ಟು ಕಾರಣ ವೆಲ್ಕಮ್ ಮಲ್ಬಿಡು. ಬಲೆ ತಿಳಿಪಾರ ಅದ್ಭುತವಾದ ಅಂಚನೆ ಕಾರ್ಯಕ್ರಮದ ನಿರೂಪಕರು ಅಂಚನೆ ಸಂಯೋಜಕರು. ಈ ಒಂದು ಎಪಿಸೋಡ್ದ ಬೆಸ್ಟ್ ಅದನ್ನ ವಾರಿಯರ್ ಆಫ್ ದ ಡೇ ಪನ್ಪುನ ಅಂಚಿನ ಅವಾರ್ಡನ್ನು ಪಡೆಯೊಂದಲ್ಲಿರೋ ಫಾಲ್ಕನ್ ಡ್ಯಾನ್ಸ್ ಕ್ರೂ. ಸೊ ದಯಮಾಲ್ತಿದ್ದು ಆ ಒಂದು ಅವಾರ್ಡನ್ನು ಪಡೆಯೋಡು. ಸೊ ಜೋರಾನ ಚಪ್ಪಾಳದ ಒಟ್ಟಿಗೂ ಆಗಲಿ ಕಂಗ್ರಾಚುಲೇಷನ್ಸ್ ಪರಡು. ಆ್ಯಂಡ್ ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೈನ್. And Naveen Shedra, thank you so much. And Rupesh, the Warriors of the Day, Mukulu directly next round go Mukul select only. Yes, that's double Gavaka. And Warrior of the Day the speciality over there. So Eric Tikunu, they'll be qualified directly for the next round. Yeah. So that tension is in like Nana Lekka Badra Matalaji. Direct second round go. So congratulations. Thank you so much. Okay, I thought to go in the Ivanji Karakam and Mukipuranchana time. I thought to go Falcon Dance Crew. Directly second round go there. Nana Ilada Boda Yo, Yella Nama, next round Popana Ijana, calculation whole age director the second round go there. So that what to go. Ivanji episode in Mukipuranchana Porto next Kudanji episode do dance the what to go. Manoranjan in Patandu, Barba, Ademutta, 2 on the play, Namma TV. Thank you so much and take care. Dance Warriors. This program is brought to you by Yamuna Asha City Premium Gated Community. Powered by Amrit Noni, Arogyada Baravase, Nippon Paint, co-sponsored by Biruware Kudla, Sun Premium Refined Sunflower Oil, Santosh 2-star Boiled Rice Badravati, Shashi Soap, Shashi Dalli Kodeya Matelli, Abaran Timeless Jewelry Bangalore, Aruna Masala, Taste and Trust since 1980, Bhargav Enterprises, The Raymond Shop, Love Mark, Beauty Soap, Calci Bright Toothpaste and Toothbrush, McCoy, a promise of happiness. Supportive partner, Dance Star Studio, Adyar, Mangalore.